ರೈ ಪಿಜಕ್ಕಳ ಪುತ್ತೂರು ತಾಲೂಕು ದೊಳ್ಪಾಡಿ ಗ್ರಾಮದ ಪಿಜಕ್ಕಲ ಶ್ರೀಮತಿ ದೇವಕಿ ರಾಮಣ್ಣ ರೈ ದಂಪತಿಗಳ ಪುತ್ರನಾಗಿ 1954ರಲ್ಲಿ ಜನನ. ವಿದ್ಯಾಭ್ಯಾಸವನ್ನು ಮುರುಳಿಯ ಪಿಜಕ್ಕಲ ಎಡಮಂಗಲ ಬೆಲ್ಲಾರೆ ಶಾಲೆಯಲ್ಲಿ ಮುಗಿಸಿ ಕಾಣಿಯೂರು ಗ್ರಾಮ ಪಂಚಾಯತ್ ಕಂದಾಯ ಇಲಾಖೆ ಮುಂಡಾಯ ಗ್ರಾಮ ಪಂಚಾಯತ್ನ ಗುಮಾಸ್ತರಾಗಿ ಬೆಳ್ತಂಗಡಿ ತಾಲೂಕು BDO ಕಚೇರಿಯಲ್ಲಿ ಸಹಾಯಕರಾಗಿ ಕರ್ನಾಟಕ ಸರ್ಕಾರದಿಂದ ನೇಮಕವಾಗಿ ಪಂಜ ಹೋಬಳಿಯಲ್ಲಿ ಬೆಳ್ತಂಗಡಿ ತಾಲೂಕು ಕುಕ್ಕಡ ಹೋಬಳಿಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ 2009ರಲ್ಲಿ ಪದೋನ್ನತಿ ಹೊಂದಿ ಕೃಷಿ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ 2014ರಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಇವರು ಬೆಳ್ತಂಗಡಿ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ಕರ್ನಾಟಕ ರಾಜ್ಯ ಕೃಷಿ ಸಹಾಯಕ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯಾಗಿ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ಥಳೀಯ ಸಹಕಾರಿ ರಂಗದಲ್ಲಿ ಶಾಶ್ವತ ದೇಣಿಗೆ ನೀಡಿ ಪ್ರತಿ ವರ್ಷ ಶಾಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಇನ್ನಿತರ ಸೇವೆಗಳನ್ನು ನೀಡುತ್ತಾ ದೋಳ್ಪಾಡಿ ಎಡಮಂಗಲ ಹೀಗೆ ಅನೇಕ ಶಾಲೆ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಶಾಶ್ವತ ನಿಧಿಯನ್ನು ಇಟ್ಟಿದ್ದಾರೆ. ಅನೇಕ ಕಡೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ವೃತ್ತಿ ಜೀವನ ಜೊತೆ ಸಾಮಾಜಿಕ ಧಾರ್ಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಸೇವೆಯನ್ನು ಗುರುತಿಸಿ ತಮ್ಮನ್ನ ಗೌರವ ಆದರಗಳಿಂದ ಗೌರವಿಸ್ತಾ ಇದ್ದೇವೆ. ಅಭಿಮಾನದ ಅಭಿನಂದನೆ, ಪೇಟ ತೊಡಿಸಿ ಶಾಲು ಹಾರಾರ್ಪಣೆ ಗೌರವ ಸ್ಮರಣಿಕೆಯೊಂದಿಗೆ ಫಲತಾಂಬೂಲದೊಂದಿಗೆ ಗೌರವಿಸ್ತಾ ಇದ್ದೇವೆ. ಇನ್ನೋರ್ವರು ಶೈಕ್ಷಣಿಕ ಕ್ಷೇತ್ರದ ಸಾಧಕರು ಶ್ರೀ ಕರಿಯಪ್ಪ ಮಾದೋಡಿ. ಕರಿಯಪ್ಪ ಮಾದೋಡಿಯವರು ಗುತ್ತಿಗಾರು ಗ್ರಾಮದ ಬೆಳ್ಳಕ್ಕ ಶ್ರೀಯುತ ಚೋಮ ದಂಪತಿಗಳ ಪುತ್ರನಾಗಿ 2/11/1968ರಲ್ಲಿ ಜನಿಸಿರುತ್ತಾರೆ. 1ರಿಂದ 4ನೇ ತರಗತಿವರೆಗೆ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹರಿಪುರ ಬೆಳ್ಳಕ್ಕ ಇಲ್ಲಿ, 5ರಿಂದ 7ನೇ ತರಗತಿ ವಿದ್ಯಾಭ್ಯಾಸವನ್ನು ಕುತ್ಕುಂಜದಲ್ಲಿ, ಪ್ರೌಢ ಶಿಕ್ಷಣವನ್ನು ಜೂನಿಯರ್ ಕಾಲೇಜ್ ಸುಳ್ಯದಲ್ಲಿ ಪಡೆದು ಬಡತನದ ಕಾರಣ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಮೇಸ್ತ್ರಿ ಕೆಲಸವನ್ನು ಮಾಡಿಕೊಂಡಿದ್ರು. ಆದರೆ ತದನಂತರ 10/2/1992ರಲ್ಲಿ ಕಾಣಿಯೂರು ಗ್ರಾಮದ ಮಠತ್ತಾರು ಎಂಬಲ್ಲಿ ಜಯ ಇವರನ್ನು ವಿವಾಹವಾಗಿ ಪ್ರಸ್ತುತ ಕಾಣಿಯೂರು ಗ್ರಾಮದ ಅಂಚೆ ಕಚೇರಿಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಇವರ ಮಗ ವಿವೇಕ್ ಬೆಂಗಳೂರಿನ ಜಿಗಣಿ ಎಂಬಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಕಂಪನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಉದ್ಯೋಗವನ್ನು ಪಡೆದುಕೊಂಡಿದ್ದಾನೆ. 2000 ಇಸವಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾಣಿಯೂರಲ್ಲಿ ಅಟೆಂಡರ್ ಆಗಿ ಕೆಲಸವನ್ನು ಆರಂಭಿಸಿ ಕಾಲೇಜು ವಿಭಾಗ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಕಳೆದ 24 ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮೆಲ್ಲರ ಈ ಭಾಗದ ಹಿರಿಯ ವಿದ್ಯಾರ್ಥಿಗಳೆಲ್ಲರ ಪ್ರೀತಿಯನ್ನ ಪಡೆದುಕೊಂಡಿರತಕ್ಕಂಥ ಕರಿಯಪ್ಪ ಮಾದೋಡಿ ಇವರಿಗೆ ಪೇಟ ತೊಡಿಸಿ ಶಾಲು ಹಾರ ಫಲತಾಂಬೂಲ ಗೌರವ ಸನ್ಮಾನ ಪತ್ರದೊಂದಿಗೆ ಗೌರವಿಸ್ತಾ ಇದ್ದೇವೆ. ಶ್ರೀಹರಿಯ ಕರುಣೆ ಜೊತೆಗೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರ ಶುಭಾಶೀರ್ವಾದ ತಮ್ಮ ಮೇಲಿರಲಿ. ಈರುವರೆಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಸನ್ಮಂಗಲವನ್ನ ಕರುಣಿಸಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಗೌರವಾಧಾರದ ಸನ್ಮಾನವನ್ನ ಅಭಿಮಾನದಿಂದ ನೀಡುತ್ತಾ ಇದ್ದೇವೆ. ವಂದನೆಗಳು. ನಮ್ಮ ಗೌರವವನ್ನು ಸ್ವೀಕರಿಸಿರುವಂತಹ ಈರುವರು ಹಿರಿಯರಿಗೆ ಮುಂದೆ ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆ ಮಾಡಿರತಕ್ಕಂತಹ ಶ್ರೀ ಚರಣ್ ಕಟ್ಟತಾರು ಕಾಣಿಯೂರು, ಶ್ರೀ ಹರೀಶ್ ಕಾಯರ್ತರ್ಕ ಬೆಳ್ಳಾರೆ, ಶ್ರೀ ದಿವಕರ್ ಮಠತ್ತಾರು ಕಾಣಿಯೂರು ಯಕ್ಷಗಾನ ಕ್ಷೇತ್ರ, ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರತಕ್ಕಂತಹ ಶ್ರೀ ಅಹಿಜಿತ್ ಕಟ್ಟತಾರು ರಾಜ್ಯ ಮಟ್ಟದ ಜಾವೆಲಿನ್ ಥ್ರೋ ಮತ್ತು ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಕ್ರೀಡಾಪಟು. 5 ಚೇರುಗಳನ್ನು ಇಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹರೀಶ್ ಕಾಯರ್ತಡ್ಕ ಇವರ ಒಂದು ವಿನಂತಿ ಇದೆ, ನನ್ನ ತಾಯಿಯೊಂದಿಗೆ ನಾನು ಸನ್ಮಾನವನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು. ಬನ್ನಿ, ಖಂಡಿತವಾಗಿಯೂ ಅವಕಾಶ ಇದೆ. ಯಾವ ಮಗನಿಗೂ ಅಷ್ಟೇ ತನ್ನ ತಂದೆ ತಾಯಿಯನ್ನು ಸಂತೃಪ್ತಗೊಳಿಸಬೇಕನ್ನುವಂತಹ ಭಾವನೆ, ಕನಸು ಖಂಡಿತವಾಗಿಯೂ ಇರುತ್ತದೆ. ಈ ಕನಸು ಈ ವೇದಿಕೆಯಲ್ಲಿ ನೆರವೇರಲಿ ಅನ್ನುವಂಥ ಆಶಯದೊಂದಿಗೆ ತಮ್ಮನ್ನ ಈಗ ಗೌರವಿಸಲಿಕ್ಕಿದ್ದೇವೆ. ಶ್ರೀ ಚರಣ್ ಹಲ್
ಹಲ್ ಹಲ್ ಶ್ರೀ ಚರಣಗೌಡ ಕಾಣಿಯೂರು ಕಡಬ ತಾಲೂಕು ಕಾಣಿಯೂರು ಗ್ರಾಮ ಕಟ್ಟತಾರು ಮನೆ ಎಂಬಲ್ಲಿ ವಾಸವಾಗಿರುವ ತಂದೆ ಲಕ್ಷ್ಮಣಗೌಡ ವೇದವಾದಿ ದಂಪತಿಗಳ ಸುಪುತ್ರ 1999ರಲ್ಲಿ ಜನನ. ಪ್ರಾಥಮಿಕ ಶಿಕ್ಷಣ ಕಾಣಿಯೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನ ಕಾಣಿಯೂರು ಪ್ರೌಢಶಾಲೆಯಲ್ಲಿ ಪೂರೈಸಿ ಅಮ್ಮ ರೇಡಿಯೋದಲ್ಲಿ ಕೇಳಿಸುತ್ತಿದ್ದ ತಾಳಮದ್ದಳೆಯನ್ನ ಕೇಳಿ ಪ್ರೇರಿತನಾಗಿ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನ ಹೊಂದಿ 7ನೇ ತರಗತಿಯಲ್ಲಿರುವಾಗಲೇ ಬೊಬ್ಬೆಕೇರಿ ಶಾಲಾ ಕನ್ನಡ ಶಿಕ್ಷಕರಾಗಿರುವಂತಹ ನಿರಂಜನ್ ಆಚಾರ್ಯವರಿಂದ ನಾಟ್ಯ ಕಲಿತು 2015ರಲ್ಲಿ ಸದಾನಂದಾಚಾರ್ಯ ಇವರ ಸಂಚಾಲಕತ್ವದ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಶ್ರಿತ ಯಕ್ಷಗಾನ ತರಬೇತಿ ಕೇಂದ್ರ ಕಾಣಿಯೂರಿಯಲ್ಲಿ ಧರ್ಮಸ್ಥಳ ಮೇಳದ ಹಿರಿಯ ಕಲಾವಿದರಾಗಿರುವಂತಹ ಬೆಳಾಲು ಲಕ್ಷ್ಮಣಗೌಡ ಇವರಿಂದ ನಾಟ್ಯಾಭ್ಯಾಸ ಆರಂಭಿಸಿ ಹಾಡುಗಾರಿಕೆ, ನಾಟಕ, ಚಿತ್ರಕಲೆಯನ್ನ ತೊಡಗಿಸಿಕೊಂಡು ಸುಭಾಷ್ ಪಂಜೆ ಇವರಿಂದ ಕಲಿತು 2017-18ರಲ್ಲಿ ಧರ್ಮಸ್ಥಳ ಮೇಳಕ್ಕೆ ಸೇರಿ 7 ವರ್ಷದ ಪೂರ್ಣ ತಿರುಗಾಟವನ್ನು ಮುಗಿಸಿ ಪ್ರಸ್ತುತ 8ನೇ ವರ್ಷದ ಸಿದ್ಧತೆಯಲ್ಲಿದ್ದಾರೆ. ಮಳೆಗಾಲದಲ್ಲಿ ಪಾಂಚಜನ್ಯ ಸಿರಿಬಾಗಿಲು ಪ್ರವಾಸಿ ಯಕ್ಷಗಾನ ಮಂಡಳಿಯಲ್ಲಿ 2 ವರ್ಷ ತಿರುಗಾಟ ಮಾಡಿ, ಪುತ್ತೂರು ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿಯಲ್ಲಿ ತಿರುಗಾಟ ಮಾಡಿ, ವಿವಿಧ ತರದ ವೇಷಗಳನ್ನು ಧರಿಸಿ ಆಲ್ರೌಂಡ್ ವೇಷಧಾರಿ ಅನ್ನುವಂಥ ಪುರಸ್ಕಾರವನ್ನು 2019ರಲ್ಲಿ ಶುಭವರ್ಣ ಯಕ್ಷ ಸಂಪದ ಮರಕಡ ಮಂಗಳೂರು ಇವರಿಂದ ಲವಲವಿಕೆಯ ಕಲಾವಿದ, ಭವಿಷ್ಯದ ಭದ್ರ ಕಲಾವಿದ ಅನ್ನುವಂತಹ ಬಿರುದನ್ನು ಪಡೆದುಕೊಂಡು ಕಾಣಿಯೂರು ಲಕ್ಷ್ಮೀ ನರಸಿಂಹ ಯುವಕ ಮಂಡಲದ ಸಂಭ್ರಮಾಚರಣೆಯಲ್ಲೂ ಕೂಡ ಗೌರವ ಸನ್ಮಾನವನ್ನು ಸ್ವೀಕರಿಸಿ 2024ರ ಫೆಬ್ರವರಿಯಲ್ಲಿ ಭಾಗವತಿಕೆ, ನಾಟಕ, ಚಿತ್ರಕಲೆ ಗುರುಗಳಾಗಿರುವಂತಹ ಸುಭಾಷ್ ಪಂಜೆ ಇವರ ಚೌಕಿಮನೆ ಕೇಂದ್ರದಿಂದ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿಕೊಂಡಿರುವಂತಹ ಚಿಗುರೆಲೆಯ ಪ್ರತಿಭೆ ಚರಣಗೌಡ ಕಾಣಿಯೂರು ಇವರಿಗೆ ಗೌರವಾದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಹರೀಶ್ ಗೌಡ ಬೆಳ್ಳಾರೆ, ತಾಯಿ ಸಾವಿತ್ರಿ ಕಾಯರ್ತರ್ಕ ಇವರೊಂದಿಗೆ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಶ್ರೀಮತಿ ಸಾವಿತ್ರಿ ಮತ್ತು ಬಾಬುಗೌಡ ದಂಪತಿಗಳ ಸುಪುತ್ರ, ಬೆಳ್ಳಾರೆ ಕಾಯರ್ತರ್ಕ ನಿವಾಸಿ. ತಾವು ಶಿಕ್ಷಣದ ಬಳಿಕ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಲ್ಲಿ ಗುರು ದಿವಾಣ ಶಿವಶಂಕರ ಭಟ್ಟ ಇವರಿಂದ ನಾಟ್ಯಾಭ್ಯಾಸ ಮಾಡಿ ಕಟೀಲು ದುರ್ಗಾಪರಮೇಶ್ವರಿ ದಶಾವತಾರ ಮೇಳದಲ್ಲಿ ಪುಂಡು ವೇಷಧಾರಿಯಾಗಿ ರಂಗ ಪ್ರವೇಶ ಮಾಡಿ ಶ್ರೀಕೃಷ್ಣ, ವಿಭೀಷಣ, ವಿಷ್ಣು, ಬ್ರಹ್ಮ, ಈಶ್ವರ ಮೊದಲಾದ ಪಾತ್ರಕ್ಕೆ ಜೀವ ತುಂಬಿ ದೇಹವು ಸ್ತ್ರೀ ಪಾತ್ರಕ್ಕೆ ಹೆಚ್ಚು ಸೂಕ್ತವಾದದೆಂದು ಅರಿತು ಕಟೀಲು ಮೇಳದಲ್ಲಿ ಮಾಲಿನಿ, ಆದಿಮಾಯೆ, ಶ್ರೀದೇವಿ ಪಾತ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ರಂಗಭೂಮಿಯನ್ನ ಬೆಳಕಿರತಕ್ಕಂಥ ಉಜ್ವಲವಾದಂಥ ಯಕ್ಷ ಪ್ರತಿಭೆ ಶ್ರೀ ಹರೀಶ್ ಗೌಡ ಬಿಲ್ಲಾರೆ ತಾಯಿಯೊಂದಿಗೆ ನಮ್ಮ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಜೊತೆಯಲ್ಲಿ ಶ್ರೀ ದಿವಾಕರ ಕಾಣಿಯೂರು ಗ್ರಾಮದ ಕೂತ್ಕುಳಿ ಎಂಬಲ್ಲಿ ಬಾಬು ಮತ್ತು ಶ್ರೀಮತಿ ಜಯ ದಂಪತಿಗಳ ಪುತ್ರನಾಗಿ 1998ರಲ್ಲಿ ಜನಿಸಿ ಕಾಣಿಯೂರಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ PU ಶಿಕ್ಷಣವನ್ನು ಮುಗಿಸಿ 2009ರಲ್ಲಿ ಕಾಣಿಯೂರಿನಲ್ಲಿ ನಡೆದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ 6ನೇ ತರಗತಿಯಲ್ಲಿ ತಾರನಾಥ್ ಸವಣೂರು ಇವರಿಂದ ಮೊದಲ ರಂಗ ಪ್ರವೇಶ ಪಡೆದು ಬೆಳಾಲು ಲಕ್ಷ್ಮಣಗೌಡರಿಂದ ಹೆಚ್ಚಿನ ನಾಟ್ಯಾಭ್ಯಾಸ ಕಲಿತು 2016ರಿಂದ 4 ವರ್ಷ ಕಟೀಲು ಮೇಳದಲ್ಲಿ, ಪ್ರಸ್ತುತ ಪಾವಂಜೆ ಮೇಳದಲ್ಲಿ ಅತ್ಯದ್ಭುತ ಕಲಾವಿದನಾಗಿ ಹೆಸರು ಮಾಡಿರತಕ್ಕಂಥ ನಮ್ಮೂರಿನ ಹೆಮ್ಮೆಯ ಯಕ್ಷಗಾನ ಪ್ರತಿಭೆ ಶ್ರೀ ದಿವಾಕರ ಕಾಣಿಯೂರು ಇವರಿಗೆ ಗೌರವದ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ. ಇವರೆಲ್ಲರೂ ಯಕ್ಷ ಕ್ಷೇತ್ರದ ಸಾಧಕರು. ಇವರ ಜೊತೆಗೆ ಕ್ರೀಡಾ ಕ್ಷೇತ್ರದ ಅದ್ಭುತ ಸಾಧಕರೊಬ್ಬರು ನಮ್ಮೊಂದಿಗಿದ್ದಾರೆ. ಶ್ರೀ ಅಹಿಜಿತ್ KM, ಕಡಬ ತಾಲೂಕು ಕಾಣಿಯೂರು ಗ್ರಾಮದ ಕಟ್ಟತ್ತಾರು ಶ್ರೀ ಮಾಧವ ಮತ್ತು ಶ್ರೀಮತಿ ಜ್ಯೋತಿ KA ದಂಪತಿಗಳ ಸುಪುತ್ರ. 21ನೇ ಅಕ್ಟೋಬರ್ 2006ರಲ್ಲಿ ಜನನ. ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಕಾಣಿಯೂರಿನಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಫಿಲೋಮಿನಾ ಪದವಿ ಪೂರ್ವ ಕಾಲೇಜ್ ಪುತ್ತೂರಿನಲ್ಲಿ ಪೂರೈಸಿ ಕರ್ನಾಟಕ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2023-24ರಲ್ಲಿ ಯೂತ್ ಜೂನಿಯರ್ 61 kg ವಿಭಾಗದಲ್ಲಿ ಬೆಳ್ಳಿ ಪದಕ, 6ನೇ ರಾಷ್ಟ್ರ ಜಾವ್ಲಿನ್ ಡೇ ಚಾಂಪಿಯನ್ಶಿಪ್ನಲ್ಲಿ 8ನೇ ವಿಭಾಗದಲ್ಲಿ 3ನೇ ಸ್ಥಾನ, ಕರ್ನಾಟಕ ರಾಜ್ಯ ಸೀನಿಯರ್ ಮೀಟ್ನಲ್ಲಿ ಭಾಗವಹಿಸಿ 4ಥ ಸ್ಥಾನ, ಕರ್ನಾಟಕ ರಾಜ್ಯ ಜೂನಿಯರ್ ಎಡರು ತೊಡರುಗಳು ಏನೇ ಇರಲಿ ಸಮಾಜದ ಸೇವೆಗೆ ನಮ್ಮ ಕಾರ್ಯ ಖಂಡಿತವಾಗಿಯೂ ಮುನ್ನಡೆಯುತ್ತದೆ ಅನ್ನುವಂಥ ಆಶಯವನ್ನು ಹೊಂದಿರತಕ್ಕಂಥ ನಮ್ಮ ಹೆಮ್ಮೆಯ ಸಂಘಟನೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ನಮ್ಮ ಗೌರವವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ವಾಲಿಬಾಲ್ ಪಂದ್ಯಾಟದಲ್ಲಿ ನಮ್ಮೊಂದಿಗೆ ಸ್ಕೋರ್ ಆಗಿ ಸಹಕರಿಸಿರ್ತಕ್ಕಂಥ ಅಕ್ಷಯ್ ಮೂಡೆಮಜಲು ಹಾಗೂ ಸಮರ್ಥ ಪೈಕ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕ್ರೀಡಾಂಗಣದ ಬೋರ್ಡ್ ಅನ್ನ ಬರೆದಿರತಕ್ಕಂಥ ಶ್ರೀ ರಾಮಣ್ಣಗೌಡ ಮೂಡೆಮಜಲು ಇವರು ಕೂಡ ವೇದಿಕೆಗೆ ಬಂದು ನಮ್ಮ ಕಿರು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಲ್ ಅಕ್ಷಯ್ ಹಾಗೂ ಸಮರ್ಥ ತಕ್ಷಣ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಜೊತೆಯಲ್ಲೇ
ಶ್ರೀಹರಿ ಭಜನಾ ಮಂಡಳಿ ಪುಂಚತಾರು ಇದರ ಜೀರ್ಣೋದ್ಧಾರಕ್ಕಾಗಿ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುಂಚತಾರು ಮತ್ತು ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪುಂಚತಾರು ಇದರ ಸಹಯೋಗದೊಂದಿಗೆ 50,000 ಮೊತ್ತವನ್ನು ನೀಡುವಂತಹ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಯುವಕರು ತಮ್ಮಿಂದಾದಂಥ ಅತ್ಯುತ್ತಮ ಸೇವೆಯನ್ನ ದೇವರ ಸೇವೆಗಾಗಿ ಮುಡಿಪಾಗಿಡುತ್ತಾ ಎರಡು ಸಂಘಟನೆಗಳು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪುಂಚತಾರು ಇದರ ಪ್ರಮುಖ ಪದಾಧಿಕಾರಿಗಳು ವೇದಿಕೆಗೆ ಬಂದು ಈ ಒಂದು ಕಾಣಿಕೆಯನ್ನ ಶ್ರೀಹರಿ ಭಜನಾ ಮಂಡಳಿಯವರಿಗೆ ವಿಶ್ವನಾಥ ರೈ ಮಾಳ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಧ್ಯಕ್ಷರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗೌರವವನ್ನು ಸ್ವೀಕರಿಸಬೇಕಾಗಿ ಶ್ರೀಹರಿ ಭಜನಾ ಮಂಡಳಿಯವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. $50,000 ಸಹಾಯ ಹಸ್ತದ ಮೊತ್ತದ ಹಸ್ತಾಂತರ. ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ಮಾಡುತ್ತಾ ತಾವು ಯುವಕರು ತಾವು ದುಡಿಯುವಂತಹ ಪಾಲನ್ನ ದೇವರ ಕೆಲಸಕ್ಕೆ ಕೂಡ ಮೀಸಲಿಡುತ್ತಾ ಭಕ್ತಿಯ ಶ್ರದ್ಧೆಯ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದಾರೆ. ದೇವರ ಪ್ರೀತ್ಯರ್ಥಕ್ಕೆ ಈ ಕಾರ್ಯಗಳು ಪಾತ್ರವಾಗಲಿ ಎರಡು ಸಂಘಟನೆಗಳಿಗೆ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ವರ್ಷ ಸ್ಥಳೀಯ ಅಂಗನವಾಡಿ ಕೇಂದ್ರವಾಗಿರತಕ್ಕಂಥ ಬೊಬ್ಬೆಕೇರಿ ಸಾಮಾಜಿಕ ಕಾಳಜಿಯ ಜೊತೆಗೆ ಮಕ್ಕಳು ಆರೋಗ್ಯದ ಬಗ್ಗೆ ವಿಶೇಷ ದೃಷ್ಟಿಯನ್ನು ಹೊಂದಿರಬೇಕು ಅನ್ನುವ ದೃಷ್ಟಿಯಲ್ಲಿ ಮಕ್ಕಳು ಶುದ್ಧ ನೀರನ್ನು ಕುಡಿಬೇಕು ಅನ್ನುವಂತಹ ಒಂದು ಆಶಯವನ್ನು ಇಟ್ಟುಕೊಂಡು ಸ್ಥಳೀಯ ಅಂಗನವಾಡಿ ಬೊಬ್ಬೆಕೇರಿಗೆ ಆಧುನಿಕ ತಂತ್ರಜ್ಞಾನದ ವಾಟರ್ ಪ್ಯೂರಿಫೈಯರ್ ಅನ್ನ ಕೊಡುಗೆಯಾಗಿ ನೀಡುತ್ತಾ ಇದ್ದಾರೆ. ಇದನ್ನ ಅಂಗನವಾಡಿ ಕೇಂದ್ರದವರು ಬಂದು ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಂಗನವಾಡಿಯ ಶಿಕ್ಷಕಿ ನಮ್ಮೊಂದಿಗಿದ್ದಾರೆ. ಕಳೆದ ವರ್ಷ ನಾವು ಬಂಡಾಜೆ ಅಂಗನವಾಡಿಗೆ ಬೆಳಕಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆಯನ್ನ ಈ ಸಂಘಟನೆಯ ಮೂಲಕ ಮಾಡಿಕೊಟ್ಟಿದ್ದೆವು. ಈ ವರ್ಷ ಬೊಬ್ಬೆಕೇರಿ ಅಂಗನವಾಡಿಗೆ ವಿಶೇಷವಾದಂತಹ ಒಂದು ವಾಟರ್ ಪ್ಯೂರಿಫೈಯರ್, ಬಹುಶಃ ಬೋರ್ವೆಲ್ ನೀರು ಅಶುದ್ಧವಾಗಿದೆ, ನಮ್ಮ ಮಕ್ಕಳಿಗೆ ತೊಂದರೆ ಇದೆ ಅನ್ನೋದನ್ನ ಕಂಡಿರ್ತಕ್ಕಂಥ ನಮ್ಮ ಸಂಘಟನೆ ಶ್ರೀಹರಿ ಈ ಕಾರ್ಯಕ್ರಮವನ್ನು ಕೊಡುಗೆಯನ್ನು ಇದೀಗ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ವಾಟರ್ ಪ್ಯೂರಿಫೈಯರ್ ಈಗಾಗಲೇ ನೀಡಿದ್ದಾರೆ. ಇದನ್ನು ಸಾಂಕೇತಿಕವಾಗಿ ನಾವು ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಈ ಕೊಡುಗೆಯನ್ನು ಮಕ್ಕಳಿಗೆ, ಈ ಸಮಾಜಕ್ಕೆ, ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮಿಂದಾದಂಥ ಅತ್ಯುತ್ತಮ ಕೊಡುಗೆಯನ್ನು ಸಂಘಟನೆ ನೀಡುತ್ತಾ ಬರ್ತಾ ಇದೆ. ಸರ್ವರಿಗೆ ಒಳಿತಾಗಲಿ. ನಮ್ಮ ಎಲ್ಲ ಗೌರವವನ್ನು ಸನ್ಮಾನವನ್ನು ಸ್ವೀಕರಿಸಿದಂತೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಒಂದಷ್ಟು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಈ ದಿವಸ ಅಪರೂಪದ ಅತಿಥಿಯಾಗಿ ನಮ್ಮೊಂದಿಗೆ ಸೇರಿಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವವರು ಶ್ರೀ ರವಿ ಕಟ್ಟಪಾಡಿ ಸಮಾಜ ಸೇವಕರು ಉಡುಪಿ. ತಮ್ಮ ಮಾತುಗಳಿಗೆ ನಾವು ಕಿವಿಯಾಗಬೇಕಾಗಿದೆ. ತಮ್ಮ ನುಡಿಗಳನ್ನು ನುಡಿದು ಈ ಯುವಕರಿಗೆ ನಮ್ಮೆಲ್ಲರಿಗೂ ಕೂಡ ಪ್ರೇರಣಾದಾಯಿಯಾಗಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಸುರುಕಾದು ದೈವದೇವರಿಗೆ ತರತಕ್ಕದು ವೇದಿಗಡಿತಿನ ಗಣ್ಯರಿಗೆ ಅಂಚನೆ ಸೇರ್ದಿನ ಮಾತ್ರೆಗಳನ್ನ ಮೋಗ್ಯದ ಉಡಲ್ದಿಂಜಿನ ಸೊಲ್ಮೇಲೆ ಮಾತ್ರೆಗಳ ದೀಪಾವಳಿ ಪರ್ವದ ಶುಭಾಶಯಗಳು.
ಮಸ್ತ್ ಖುಷಿ ಅಂದ ಪಂಡ ಒಂಜಿ ಸಂಘ ಕಟ್ಟರೆ ಹೆಚ್ಚು ಪೊರ್ತು ಬಿಡ್ಚಿ ಎಲ್ಲೆಲ್ಲ ಒಂಜಿ ಟೀಮ್ ಮಲ್ತು ಕಟ್ಟೋಲಿ ನಮ್ಮ ಆ ಟೀಮನು 16 ವರ್ಷ ಮುಟ್ಟ ಪತ್ತೊಂದು ಬೈತಾರೆ ಪಂಡ ನಿಜವಾದ ನಿಖಿಲ್ ಗ್ರೇಟ್ ಯಾಪೋಗ್ಲಿ ನಿಖಿಲ್ ಹ್ಯಾಟ್ಸಪ್ ಅನ್ನೊಂದುಲ್ಲೆ ಬೊಕ್ಕೊಂಜಿದಾದ ಪಂಡ ನಿಖಲ ಟೀಮ್ 200 ಮೆಂಬರ್ ಉಲ್ಲೇರು ಪಂಡಾರ ಮಸ್ತ್ ಖುಷಿ ಅಣ್ಣ ಕೆಲವು ಟೀಮ್ ಉಪ್ಪುವೇರು ಲೆಕ್ಕದ 2 ವರ್ಷ 3 ವರ್ಷ ಮಲ್ತೇರು ಬೊಕ್ಕ ಬುಡ್ದು ಬಿಡಿಯರು ದೇ ಪಂಡ ನಮ್ಮ 250 ಜೋಕುಲ್ನ ಒಂಜಿ ಅಪ್ಪೆನ 250 ಜೋಕುಲು ಒಟ್ಟಾದ ಕೆಲಸ ಮಲ್ಪಡುಂದಾಂಡ ನಮ್ಮ ಒಂಜಿ ಅಪ್ಪೆನ ಜೋಕುಲ್ನಕ್ಕ ಒಟ್ಟು ಮಲ್ತು ಕೆಲಸ ಮಲ್ತೊಂದುಲ್ಲ ಮಸ್ತ್ ಖುಷಿ ಹಬ್ಬ ದಾಯ ಪಂಡ ಒಂಜಿ ಟೀಮ್ ಕಟ್ಟನಾಗ ನಂಗೆ ಬುಡ್ಚೋನ್ನ ಪಾತೆರ ಬರ್ಪುಂಡೆ ಅದೇ ಪಂಡ ಎನ್ನ ಅನುಭವನೇ ಅನ್ ಬನ್ಪಿನ್ ಏರು ಏನ ಪಂಡೆಡ ನಿಗಲಿಗೆ ಕೆಬಿ ಕೊರಂದೆ ನಿಗಲ ಕೆಲಸವನ್ನು ಮಲ್ತೊಂದು ಇದು ತೆಡ್ಡೆ ಕಾರ್ಯ ಮಲ್ತೊಂದು ಉಲ್ಲಾರ ಪಂಡಾಗ ನಿಜವಾದ ನಿಗಲ ಇಡೀ ತಂಡಗೂ ಎನ್ನ ಟೀಮ್ ತರೆದಾಗ ಒಂದುಂಡು ಬೊಕ್ಕ ಜೀವನ ಪಂಡ ನಿಜವಾದ ಬನ್ಪೆ ಅತುಲೆ ಯಾನುಪ್ಪನ್ ಕಟ್ಪಾಡಿ ಈ ಊರಿಗೂ ನಿಗಲ್ ಲೇದರ್ ಪಂಡ ನಿಗಲ್ ಎನ್ನ ಮಿತ್ತು ದೀತಿನ ಪ್ರೀತಿ ಈ ಪ್ರೀತಿಗ್ಲೇ ಯಾಪಲ ಚಿರುಣಿ ಅದುಪ್ಪೆ ಜೀವನ ನಮ್ಮ ಹೆಣ್ಣಿನ ಅಕ್ಕಜ್ಜಿ ನಮ್ಮ ಹೆಣ್ಣು ನೊಂಜಿ ಅವು ಆಪಿನೊಂಜಿ ಎನ್ನ ಜೀವನನೇ ಅಂತ ಉಪ ಎಕ್ಸಾಂಪಲ್ ಎನ್ನ ಜೀವನನೇ ಕೊನ್ಪೇನು ಬೊಕ್ಕರಿಯನ ಬಗ್ಗೆ ಪನ್ಪೆ ಬದಲು ನಮ್ಮ ಜೀವನನೇ ಕೊಡ್ಡಿರಿಯ ಪಂಡಾಂಡ ಐಟು ನಮಕ್ ನಾಚಿಗೆ ಲಜ್ಜಿ ಬೇಜಾರು ಲಜ್ಜಿಗೆ ಎಂಕಲ್ನ ಜೀವನ ಅತ್ತನು ಎನ್ನ ಅಪ್ಪೆಮ್ಮೆ ಕೂಲಿ ಕೆಲಸ ಮಲ್ಪು ಕೂಲಿ ಕೆಲಸ ಮಲ್ತದು ಬೈಯಾಡು ಇಲ್ಲ ಬತ್ತದ 7 ಗಂಟೆ ಬೊಕ್ಕ ಅರಿ ಬತ್ತೊಂದು ಬತ್ತಿ ಬೊಕ್ಕ ಎಂಗೆಲಿಗೆ ಓಣಸ್ ಅದ ಮುಟ್ಟ ಎಂಕಲ್ ಎನ್ನ ಅಪ್ಪೆಮ್ಮೆ ಬಂದ ಮುಟ್ಟ ರೋಡ್ ಕಾತೊಂದುತ್ತ ಸಂಸ್ಕಾರ ಒಂಜಿ ಕಲ್ಪದೇರು ಎನ್ ಏಪಲ ಬನ್ನೊಂದು ಎಂಕಲ್ ಅಮ್ಮೇಲೆ ಪನ್ಪೇರು ಏಪಲ ನಮ್ಮ ದೇವೇರು ಪರೀಕ್ಷೆ ಮಲ್ಪುವೇರು ಆ ಪರೀಕ್ಷೆ ನಮ್ಮ ಪಾಸ್ ಆವಡ್ ಬಂಡದು ನಮ್ಮ ಜೀವನ ಎಂಜಪ್ಪುನ್ ಪಂಡ ನಮ್ಮದು ಏರು ಮಿತ್ತು ಪೇರು ನಮ್ಮ ಅಗಲ ಬಗ್ಗೆನೇ ಯೋಚನೆ ಮಲ್ತಂದು ನಮ್ಮ ಬೊಕ್ಕಲ ತೀರ್ಥೇ ಬೋಪ ನಮ್ಮ ತೀರ್ಥದಯನ ಬಗ್ಗೆ ಯೋಚನೆ ಮಲ್ತಂದಾಡ ನಮ್ಮ ಮಸ್ತ್ ಮಿತ್ತು ಬರ್ಪ ಯಾಪೋಗುಲ ಮಿತ್ತು ಬರ್ಪ ಅವು ನೀನೇ ಪುದೀಲೆ ಬೊಕ್ಕ ಸಂಬಂಧೋಲ್ ಎಂಕಲ್ ಎಂಚತ್ತನು ಪಂಡ ಯಾನ್ ಎಂಚತ್ತೆ ಪಂಡ ಇನಿಕ್ ರವಿ ಕಡ್ಪಾಡಿ ಮಾತೆರೆಗಳ ಗೊತ್ತುಂಡು ಆಂಡ ರವಿ ಕಡ್ಪಾಡಿನೊಟ್ಟಿಗೆ ಬೆಂತಿನಗಲು ಆಯನ ನೋಡ್ತಿರುವ ಫ್ರೆಂಡ್ನಗಲು ಫ್ರೆಂಡ್ನಗಲ್ ಅದಿನಿಕೆ ಹೆಂಗೆ ಬಂಗಾರದ ನೊಪ್ಪು ದಯ ಪಂಡ ಹೆಚ್ಚಿನಗಲು ಪನ್ಪಿನನಿಕೆ ಅಂದೆ ಅಪ್ಪೆಮ್ಮೆ ನಿನೆಪದಿಲೆ ಅಪ್ಪೆಮ್ಮೆ ಪನ್ಪಿನ ಪಾತೆರದಾದ ಪಂಡ ಎನ್ನ ಮಗೆ ಆಯನೊಟ್ಟು ಸೇರಿದ ಹಾಳಾಯಿ ಪಂಡದು ನಿಜವಾದ ಯಾನ್ ಪನ್ಪೆ ಫ್ರೆಂಡ್ ಕೆಲವೇರು ನೋಟ್ಟು ಬೋದೆ ಬಾರುಡ್ಲ ಕುಲ್ಲುದೆ ಆಂಡ ಪರ್ರೇ ಓದುಚಿ ನಮಕ್ ಓವು ಎಡ್ಡೆ ಓವು ಹಾಳು ಬಂದ ಯೋಚನೆ ಮಲ್ಪ ಶಕ್ತಿ ನಮಡಪ್ಪನಗ ನಮ್ಮ ಪೆಮ್ಮೆ ಕುಡರಿಯ ದಾಯ ದೂರ ಬಾಡೋಡು ನಿಜವಾದ ಹಾಳಾಪಿನಿ ನಮನೆ ಕುಡರಿಯಡ ಯಾಪಲ ನಮ್ಮ ಹಾಳಾಪ್ಜ ನಮನೆ ಹಾಳ ಒಂದು ಪುನ್ ಫ್ರೆಂಡ್ನಾಗಲ್ಡ ಯಾಪಲ ನಮ್ಮ ಮಸ್ತ್ ಮಿಥ್ಯೆ ಬರ್ಪ ದಾಯಿ ಬನ್ನೆಗೆ ಇನ್ನು 250 ಜನ ಒಟ್ಟಾತಾರ ದಾಯಿಗೆ ಹಾಳಾತ ಜಾರು ಪೂರಾಗಲ್ಲ ಎಡ್ಡೆ ಆತಾರ ದಾಯಿಗೆ ಒರಿ ಸಪೋರ್ಟ್ ಮಲ್ತೋದು ಏರು ಏನ ಬಂಡಲ ಬನ್ನೆ ಫ್ರೆಂಡ್ಸ್ನಾಗಲ್ಲ ಹೆಂಗೆ ಗೋಲ್ಡನ್ ಲೈಫ್ ಸಿಕ್ಕುತ್ತೆ ಯಾನು ಸಯ್ಯ ಮುಟ್ಟೆ ನನ್ನ ಫ್ರೆಂಡ್ನಾಗಲಿ ನಾನು ಮದೆ ಬೇರೇಜ್ ಯಾನ್ ಎಂಚತ್ತೆ ಬಂಡ ಒರಿ ತಿಂದು ದಕ್ದಿನವಿ ನಾನು ಪೆಜಿ ತಿಂತಿನೇ ಅಬ್ಬಗ ಮಸ್ತ್ ಬಂಗ ಇನಿಕ್ ಆ ದೇವರಿ ಎಂಕೆಲಿಗೆ ದಾಲ ಕಮ್ಮಿ ಅಲ್ದಿಜೇರು ನಮ್ಮೆ ರೇಪಲ ಪನ್ಪೇರು ನಮ್ಮ ಸಂಪಾದನೆ ಮಲ್ಪನು ಕಾಸು ಬಂಗಾರ ಆಸ್ತಿ ಒರಿಯನ ಪ್ರೀತಿ ವಿಶ್ವಾಸ ನಂಬಿಕೆ ಸಂಪಾದನೆ ಮಲ್ಪಲ ಅವು ಎಂಚಪ್ಪುಡು ಬಂಡ ಈ ಸೈತನ್ನ ನಿನ್ನ ಸ್ಮಶಾನ ಮಟ್ಟ ಕೊನಗ ನಿನ್ನ ಪಿರೋಡು ಬರ್ಪೇರ್ದಲ್ಲ ಅವು ನಿನ್ನ ಸಂಪಾದನೆ ಬಂಡದು ಅವನ್ ಎರಡೆಲ್ಲ ಕಣ್ಣೊಂಡ್ರೆ ಸಾಧ್ಯ ಇನಿಕ್ ಈತು ದೂರ ಕಟ್ಪಾಡಿದ ಊರುಡು ಇಡೇ ಮುಟ್ಟನಿಗೆ ಲೇದರ್ ಬಂಡ ಅವು ಎನ್ನ ಮಿತ್ತಿ ದೀತಿನ ನಿಗಿಲ್ನ ಪ್ರೀತಿ ಅಂಚಸದ ಯಾನ್ ಇಡೇ ಬರೋಡಾಂಡು ಸಂಬಂಧೋಲ್ ಎಂಕೆಲಿಗೆ ಪೂರ ಸಂಬಂಧದಾಗಲಿತ್ತೇರು ಆಂಡ ಎಂಕಲ್ನ ಕಷ್ಟ ಕಾಲಗು ಎಂಕೆಲೆ ವಾ ಸಂಬಂಧ ಲತ್ತಜಿ ಸಂಬಂಧ ಬರೋ ಯಾನ್ ಪನ್ಪೆ ಸಂಬಂಧ ಬರೋ ಪೊಕ್ಕಡೆ ದಾಯ ಪಂಡ ನಮ್ಮಡ ಉಂಡು ಬಂದಾಂಡ ನಂಗೆ ನಾಯಿ ಬುಚ್ಚಿ ಎಲ್ಲ ಸಂಬಂಧನೇ ನಮ್ಮಡ ಇಜ್ಜಿಂದಾಂಡ ನಮ್ಮ ಸಂಬಂಧದಾಗಲಿ ನಮ್ಮದು ಒಂದು ಅಂಜಿತು ಒಂಬೋಪೇರು ದಾಯ ಪಂಡ ಯಾನೊಂಜಿ ದಿನ ಎಂಕಲ ಅಮ್ಮೆರ್ನ ಫ್ಯಾಮಿಲಿದಿಲ್ಲಾಡು ಸೆಂಟ್ರಿಂಗ್ ಕೆಲಸ ಬೊಟ್ಟನಗೆ ಎನ್ನ ಅಮ್ಮೆರ್ನ 60 ಬಂಡೇರು ರವಿ ಇತ್ತೆ ನಿನ್ನ ಊರ್ದ ಇವರು ಎನ್ನ ಇಲ್ಲ ಬರ್ಪೆ ಆಯ್ ನಿಕ್ಕು ಫ್ರೆಂಡ್ ಪರಿಚಯ ಉಂಡು ಈ ಸಂಬಂಧ ಪನೊಡ್ಚಿ ಬೇಲೆ ಬೈದಿನ್ ಪನ್ಲ ಅಂಡೇರು ಮಸ್ತ್ ಬೇಜಾರಂಡು ದಯ ಪಂಡ ನಮಕ್ ಮಸ್ತ್ ಬೇಜಾರಪ್ಪಿನ ಎಂಚಪ್ಪುನ್ ಪಂಡ ನಮ್ಮ ಎರೇನ್ ಮಸ್ತ್ ಆಸೆ ಮಲ್ಪುವ ನಮ್ಮಗಲಿಂದ ನಮ್ಮೊಂದು ಉಪ್ಪೋತುಲೆ ಅಕಲುಂಜಿ ಎಲ್ಲಿಯ ತಪ್ಪು ಮಲ್ತಾನೆ ನಮಕ್ ಮಸ್ತ್ ಬೇಜಾರಂಡು ಹಾ ಬಂಡೆ ಮನಿತು ಜಾಯ್ ಬತ್ತಿ ಗುಳ್ಳೆ ರವಿ ದಾದ ಮಲ್ತೊಂದು ಲಗೆ ಎಂಡೇರು ಯಾನ್ ಮೂಲ ಬೇಲೆಗೆ ಬೈದಿ ನಿಂಡೆ ಅಂದ ಅಂಡೆ ಯಾನ್ ಬತ್ತೆ ನಮ್ಮೆರಡ ಬಂಡೆ ವಿಷಯ ಪಂತಜಿ ನಮ್ಮನ ಸಂಬಂಧದಾಗಿಲ್ಲ ಸಂಬಂಧ ಹತ್ತು ಮನೋಡ್ದಂಡ ದಾದ ಕಾರಣಗೆ ಎಂಡೆ ಅಪಗಾರ ಒಂಜಿ ಪಾತೆರ ಬಂಡೇರು ಒಂಜೆ ನಮ್ಮಡ ಕಾಸು ಪೊಡಿಜಿ ನಮಕೊಂಜಿ ಪುದರ ಪೊಡು ಒಂದು ರಡ್ಡು ತಿಂದಂಡ ಸಂಬಂಧ ದಾಂತಿನ ಇಲ್ಲ ನಮಗೆ ಸಂಬಂಧ ಒಂದು ದುಂಬರ್ಪೆ ಎಂಡೇರು ಅಪಗನೇ ಯೋಚನೆ ಮಲ್ತೆ ಜೀವನೋಡು ಏನಾಂಡಲು ಒಂಜಿ ಮಲ್ಪೋಡು ಬಂದೆ ಎನ್ನ ಫ್ರೆಂಡ್ ಡೋರಿ ಎಡ ಬಂಡೆ ಎಂಕೆ ಏನಾಂಡಲು ಒಂಜಿ ಸಾಧನೆ ಮಲ್ಪೋಡು ಎನ್ನ ತೂದು ಕುಡರಿ ಕಲ್ಪೋಡು ಬಂಡೆ ಅಪಗಾರ ಬಂಡೇರು ಈ ವರ್ಮ ಫೈಲಾತ್ನೇ ದಾದ ಮಲ್ಪ ಮರ ಎಂಡೇರು ಅವಳು ಒಂಥರ ಬೇಜಾರೇ ಅಂಡು ದಯ ಬಂಡ ಯಾನು ವರ್ಮನೆ ಕ್ಲಾಸ್ ಫೈಲ್ ಯಾನ್ ಬಂಗ ಆದಾಗ ಆಂಡಲು ವರ್ಮನೆ ಮುಟ್ಟೆ ಅನ್ ಬೈದೆ ಬೊಕ್ಕ ಇಂಚನೆ ಒಂದು ವೇಷ ಪಾಡು ಜೋಗ್ಲಿ ಅಂತ ವನಗ ವೇಷ ಪಾಡೋದು ಬತ್ತಿನ ಕಾಸು ಇಂಚೆ ಕೊರಂ ಬನ್ನಾಗ
ಒಂಜಿ 4 ವರ್ಷದ ಬಗ್ಗೆ ಎನ್ನ ಫೋಟೋ ಪೂರ ಪೇಪರ್ ಬನ್ನೆ ಆ ಏರ್ ಪಂತೆ ಆಯನೇ ಆಯನ ಬ್ಯಾಂಕ್ದ ಮ್ಯಾನೇಜರ್ ಪಂಡ್ ಪೇಪರ್ ಕಟ್ಟಿಂಗ್ ಮಲ್ತ್ಕೊಂಡು ಕೊರಿಗೆ ಒಂದು ಎನ್ನ ಮಾಮನ ಮಗೆ ಪಂಡದು ಒಂಜಿ ವರ್ಷ ಪೋದಾಯಿ ಬೊಕ್ಕ ಯಾನು ಹೋಟೆಲ್ ಚಾಬರ್ನಾಗ ಅವೇ ಮ್ಯಾನೇಜರ್ ಬತ್ತು ಸರ್ ನಮಸ್ಕಾರ ಅಂಡೇರು ನಮಸ್ಕಾರ ಸರ್ ಗೊತ್ತಾಗಿಲ್ಲ ಕ್ಷಮಿಸಬೇಕು ಉಂಡೇನು ಸರ್ ಯಾರಿಗೆ ಅಂಡೆ ನಮ್ಮ ಸ್ಟಾಫು ನಿಮ್ಮ ಅತ್ತೆ ಮಗ ಅಂತೆ ಅವರು ಹೇಳಿದರು ರವಿ ಕಡ್ಪಾಡಿ ನಮ್ಮ ಸಂಬಂಧ ಅಂತ ಹೇಳಿದಂಡೇರು ಹೆಸರು ಎಂತಗೆ ಅಂಡೆ ಪುದರ್ಲ ಪಂಡೇರು ಅಪ್ಪಗೆ ಏನು ಪಂಡೆ ಸರ್ ಎಂಕಲ ಫ್ಯಾಮಿಲಿ ಪೂರ ಕೂಲಿ ಕೆಲಸ ಮಲ್ಪನಾಗಲು ಗೌರ್ಮೆಂಟ್ ಜಾಬ್ದ ಏರ್ಲ ಜೆರು ಇತ್ತೆ ಕೊಂಚ ಪುದರ ಅನ್ ಪಂಡೆ ಎಂಕ ನಾಯಿ ಬುಚ್ಚಿ ಎಲ್ಲ ಸಂಬಂಧನೇ ಆಪನ್ ಸರ್ ಏನ ಮಲ್ಪುನಗೆ ಅಂಡೆ ನಿನೇ ಪುದಿಲೆ ನಮಕ್ ಒರಿಜಿನಲ್ ಪ್ರೀತಿ ಪ್ಯೂರ್ ಪ್ರೀತಿ ಕೊರ್ಪಿನ ಬಂಡ ಅಪ್ಪೆಮ್ಮೆ ಮಾತ್ರ ದಯಗ್ ಅಯ್ಯಮ್ಮಗೆ ಬೆನಡು ಬೆನನೆ ಕುಲ್ಲಾಡು ಕೊರಡು ಕೊರನೆ ಕುಲ್ಲಾಡು ಏತ ರಾತ್ರಿ ಪೊಂಡಲ್ಲ ಅಪ್ಪೆಕೇನು ಉಂಡನ ಮಗ ಪಂಡು ನಿನೇ ಪುದಿಲೆ ಇನಿಕ್ ಎನ್ನ ಅಮ್ಮೇರು ಯಾನು ಪುಟ್ಟದ ಈತು ಮಲ್ಲೆ ಒರ್ಮನೆ ಕ್ಲಾಸ್ ರೂಪನ ಎನ್ನ ಅಮ್ಮೇರ್ಲಿ ಎತ್ತು ಬಂಡೇರು ಯಾನು ಗಮ್ಮತ್ತು ಮಲ್ದೆ ಜಾಲಿ ಮಲ್ದೆ ಎನ್ನ ಲೈಫನ್ನು ಪೂರ ಮಲ್ದೆ ನಿಕ್ ಓವುಲ ಅಭ್ಯಾಸ ಬುಡ್ಚಿ ತೀರ್ನ ಉಪಕಾರ ಮಲ್ಬುಲ ಉಪದ್ರಂಜಿ ಕೋರ್ರೆ ಪೋಡ್ಚಿ ಇಜಿ ನಿನ್ನಾತ ಇಪ್ಪುಲ ಪಂಡದು ಏನು ಅರೇನು ಅಮ್ಮೇರು ಪಂಪಿನ ಬದಲ ಅರೇನ್ ಕೋರಿ ಬೆಸ್ಟ್ ಫ್ರೆಂಡ್ ಆದಿತ್ಯರು ಪ್ರತಿ ಒಂಜಿ ವಿಷಯವನ್ನು ನಾನು ಅರಡಕೊಲ್ಲು ಚರ್ಚೆ ಮಲ್ತೊಂದುತ್ತ ದಾಯಿ ಬಂಡ ಜೋಕುಲ ಹಾಳಾಪಿನ ಅಪ್ಪೆಡಸರಾದೆ ಯಾಪಗುಲ ಅಮ್ಮೆರಡಸರಾದೆ ಏರ್ಲ ಜೋಕುಲ ಹಾಳಾತ ಜೇರು ದಾಯಿ ಬಂಡ ಅಮ್ಮಡಬಹುದು ಕಾಸಿಕೇನು ಕುಳ್ಳ ಅಮ್ಮ ಕೇನ್ನಕ್ಕನೆ ಕಲೆ ಕೊರಂಬೋಪುಂಡು ಅಂಡ್ ಅಮ್ಮೆರಡು ಒಂಜಿ 10 ರೂಪಾಯಿ ಕೇಂಡ 100 ಪ್ರಶ್ನೆ ಪಾಡುವೇರು ನಿಕ್ಕದೇಗ ಕಾಸು ದೇನ ಮಲ್ಪೇರೆ ಕಾಸು ಒಡೆ ಪೋರೆ ಪಂಡ ದಾಯ ಬಂಡ ಎನ್ನ ಮಗೆ ಹಾಳವೇರೆ ಬಲ್ಲಿ ಒಂಜೇ ಕಾರಣಕ್ಕೆ ಅಮ್ಮೆ ರಾತು ಪ್ರಶ್ನೆ ಪಾಡುವೇರು ವಿನಃ ಅಮ್ಮೆರಡ 10 ರೂಪಾಯಿ ಜಿಂದ ತಾರ್ಕೇನು ಎನ್ನ ಮಗೆ ಎಡ್ಡೆ ಓಡು ಪಂಪಿನ ಕಾರಣಗು ಪ್ರತಿ ವರಿ ಲಂಚನೆ ಅನ್ಕ ವಿನಂತಿ ಮಲ್ತೊಂದುಲ್ಲೆ ಅಪ್ಪೆ ಅಮ್ಮನು ನಮ್ಮನ್ನು ಮಸ್ತ್ ಬಂಗೋಡ್ ಸಾಂಕ್ವೇರು ಅಪ್ಪೆ ಅಮ್ಮನ ಒಂಜಿ ಪೊರ್ಲುಡ್ ತೂಲೆ ದಯ ಬಂಡ ಅವು 1 ಕೋಟಿ ಕೊರ್ನಲ್ಲ ನಂಗೆ ಅಪ್ಪೆ ಅಮ್ಮೆ ಕುಡರ ದಿಕ್ಕೂಜೇರು ಆಯ್ತ ಬೇನೆ ಆಗ್ಲಿ ಕರಿ ಬಕ್ಕ ನಮಗ್ ಗೊತ್ತಾಪನ ಇಂಚ ಪಂಡದು ಬೊಕ್ಕೊಂಜಿ ವಿದ್ಯೆ ಕೊರ್ತಿನ ಗುರು ಅಪ್ಪೆಮ್ಮಗೆ ಏತು ನಮ್ಮ ಗೌರವ ಕೊರ್ಪನ ಆತೆ ಗುರುಕುಲ ಕೊರ್ಲೆ ದಾಯಿ ಪಂಡ ಅಕಲಿ ಏತೋ ಇಲ್ಲದ ಟೆನ್ಷನ್ ತಿಂದಲ್ಲ ಒಂಜಿ 100 ಜೋಕ್ಲೇನ 50 ಜೋಕ್ಲೇನ ಕ್ಲಾಸ್ ಹಿಡ್ಗುಲ್ಲದು ಒಂಜೇ ರೀತಿದ ತಾರದಮ್ಯ ಮಲ್ಪಂದೆ ಪಾಠ ಮಲ್ತೊಂದು ಪೇರು ದಯಗೆ ಎನ್ನ ಸ್ಟೂಡೆಂಟ್ ನಗಲಿ ಕಲ್ತೊಂಜಿ ಎಡ್ಡೆ ಜಾಬ್ಗೂ ಸೇರುಡು ನೀ ಹುದ್ದೆಡು ಪೋಡು ಪಂಪಿನ ಕಾರಣವು ಆರು ಕೊರ್ತಿನ ವಿದ್ಯೆ ಇನ್ನಿಗೆ ಎತೋ ಜನಕ್ಕೂ ನುಪ್ಪು ಕೊರೊಂದುಪ್ಪು ದಯಪಂಡ ನಮ್ಮ ಸಯ್ಯ ಮುಟ್ಟ ಗುರುನರು ನೋಟುಪ್ಪು ಅಂಚಸದು ಗುರುಕುಲ ಒಂಜಿ ಅತೇ ಗೌರವ ಕೊರ್ಲೆ ಪಂದ ನಿಗಲ್ಡೆ ಅನ್ಬನೊಂದುಲ್ಲೆ ವಿನಂತಿ ಪೊರ್ತು ಮಸ್ತ್ ಕರೆದುಂಡು ನಾನು ಹೆಚ್ಚು ಪಾತೇರ್ನ ಕಜ್ಜಿ ಎಂಕ್ ಈ ಪರ್ಬದ ಸಮಯಡು ನಿಗಲ್ನೂರು ಲೆತ್ತದು ಬಾರಿ ಪೊರ್ಲುದ ಸನ್ಮಾನ ಮಲ್ತಾರು ಮಸ್ತ್ ಖುಷಿಯಾಂಡು ದಯಪಂಡ ಎನ್ನಪ್ಪೆಮ್ಮೆ ಒವ್ವ ಒಂಜಿ ಜನ್ಮಡು ಪುಣ್ಯ ಮಲ್ತುಪೋಡು ಅಂಚಸದು ನಮ್ಮ ಕೀ ಮನ್ನಡು ನಂಗೆ ಕೊಂಚ ವೇದಿಕೆ ಸ್ಥಾನಮಾನ ಕೊರಿಯರು ನಿಗಲ್ನ ಈ ಪ್ರೀತಿಗೆ ನಮ್ಮ ಯಾಪಲ ಚಿರುಣೆ ದುಪ್ಪೆ ಜೈ ಹಿಂದ್ ಜೈ ಶ್ರೀರಾಮ್ ಹಲ್ ಮನಸ್ಸೇಕ ವಚಸ್ಸೇಕ ಕರ್ಮಣ್ಯೇಕ ಮಹಾತ್ಮನಃ ಕಾಯ ವಾಚ ಮನಸ ಸಮಾಜಕ್ಕಾಗಿ ತನ್ನ ಕಾಯವನ್ನ ತನ್ನ ದೇಹವನ್ನ ತನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದೀರಿ ಆದರ್ಶದ ಮಾತುಗಳಿಗಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದೀಗ ನಮ್ಮೊಂದಿಗೆ ಇದು ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸಿರತಕ್ಕಂತಹ ಡಾಕ್ಟರ್ ಅಜಯ್ ಪುತ್ತೂರು ವೈದ್ಯಾಧಿಕಾರಿಗಳು ಸರ್ಕಾರಿ ಆಸ್ಪತ್ರೆ ಪುತ್ತೂರು ಮಾತಾಡಿ ಸರ್ 2 ಮಾತು. ಏನಿದ್ದರೂ ತನ್ನ ಕೆಲಸವೇ ಮಾತಾಡುತ್ತದೆ ಎಂದು ಹೇಳ್ತಾ ಇದ್ದಾರೆ. ವಂದನೆಗಳು ಸರ್ ತಮಗೆ. ತಮ್ಮ ಅಭಿಮಾನಕ್ಕಾಗಿ ಶ್ರೀ ಹರೀಶ್ ಪೈ ಕಡಬ ಯುವ ಉದ್ಯಮಿಗಳು ನಮ್ಮೊಂದಿಗಿದ್ದಾರೆ. ಅವರು ಕೂಡ ವೇದಿಕೆ ಅಲ್ಲಿಂದಲೇ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ರತೀಶ್ ಮ್ಯಾನೇಜರ್ ಜೋಸ್ ಆಲ್ಕಾಸ್ ಪುತ್ತೂರು ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ. ಚಿನ್ನದ ನಗೆಯನ್ನ ಬೀರ್ತಾ ಇದ್ದೀರಿ. ನಮ್ಮ ಇವರ ಮಾತುಗಳಿಲ್ಲದಿದ್ದರೆ ಈ ಕಾರ್ಯಕ್ರಮ ಪೂರ್ಣ ಆಗೋದಿಲ್ಲ. ನವೀನ್ ಕುಮಾರ್ ಸರ್ ಅವರು ಶಿಷ್ಯಂದಿರಿದ್ದಾರೆ. ಪ್ರತಿ ವರ್ಷ ನಮ್ಮೊಂದಿಗೆ ಇರ್ತೀರಿ. ಒಂದಷ್ಟು ಮಾತುಗಳು, ಒಂದಷ್ಟು ಸ್ಫೂರ್ತಿದಾಯಕ ನುಡಿಗಳು, ಅದಕ್ಕಿಂತ ಹೆಚ್ಚಾಗಿ 2 ಪಟ್ಟು ಕೆಲಸಗಳನ್ನ ಮಾಡಿಸಿ ತೋರಿಸ್ತಾ ಇದ್ದಾರೆ ನಮ್ಮ ಸಂಘಟನೆಯವರು. ನವೀನ್ ಕುಮಾರ್ KS ಪ್ರಾಂಶುಪಾಲರು BIT ತುಂಬೆ ಮಂಗಳೂರು ಇವರು ಮಾತುಗಳನ್ನ ಆಡಬೇಕು ಅಂತ ವಿನಂತಿಸ್ಕೊಳ್ತಾ ಶ್ರೀ ರವಿ ಕಟಪಾಡಿ ಇವರು ದೂರದ ಊರಿಗೆ ಉಡುಪಿಗೆ ತೆರಳಬೇಕಾಗಿದೆ. ನಮ್ಮ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಗೌರವದಿಂದ ಬೀಳ್ಕೊಡ್ತೇವೆ ಅವರನ್ನ. ಪ್ರೀತಿಯ ಧನ್ಯವಾದಗಳು. ಜೋರಾದ ಚಪ್ಪಾಳೆ. ಎಲ್ಲರೂ ಎದ್ದು ನಿಂತು ಈ ಅಪ್ರತಿಮ ಸಮಾಜ ಸೇವಕನಿಗೆ ಗೌರವಾದರದ ಬೀಳ್ಕೊಡುಗೆಯನ್ನ ನೀಡೋಣ. ಎತ್ತಣ ಉಡುಪಿ, ಎತ್ತಣ ನಮ್ಮ ಪುಂಚತಾರು ಬಂದಿದ್ದೀರಿ. ಎಲ್ಲರಿಗೆ ಪ್ರೇರಕರಾಗಿದ್ದೀರಿ. ಎಲ್ಲಿದ್ದರೂ ಕೂಡ ನಿಮ್ಮ ಒಂದು ಸೇವೆಗೆ ನಮ್ಮೆಲ್ಲರ ಶಹಬಾಸ್ ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ನಿಮ್ಮ ಅಭಿಮಾನ, ನಿಮ್ಮ ಮೇಲಿನ ಅಭಿಮಾನ ಇಮ್ಮಡಿಯಾಗಿದೆ. ನಿಮ್ಮ ಮಾತುಗಳನ್ನ ಕೇಳಿ ಅಂತ ಹೇಳಿಕೊಳ್ಳುತ್ತಾ ಗೌರವದಿಂದ ಇವರನ್ನ ಬೀಳ್ಕೊಡ್ತಾ ಇದ್ದೇವೆ. ಮುಂದೆ ಶ್ರೀ ನವೀನ್ ಕುಮಾರ್ ಸರ್ ಅವರು ಮಾತುಗಳನ್ನ ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರತಿಷ್ಠಿತ ಕಡಬ ತಾಲೂಕು ಕಾಣಿಯೂರು ಗ್ರಾಮ ಪುಂಚತಾರು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್
ಇದರ ವತಿಯಿಂದ 12ನೇ ವರ್ಷದ ಕ್ರೀಡಾಕೂಟ ಜೊತೆಗೆ ಅತ್ಯುತ್ತಮವಾದ ಸಾಧಕರಿಗೆ ಸನ್ಮಾನ ಮಾಡುವ ಈ ಶುಭ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂಥ ವಕೀಲರು ಆದ ಶ್ರೀ ಮೋಹನ್ ಗೌಡ ಇಡ್ಯಡ್ಕ ಅವರೇ, ಅದೇ ರೀತಿ ವೈದ್ಯಾಧಿಕಾರಿಗಳಾದ ಶ್ರೀ ಅಜಯ್ ಸರ್ ಅವರೇ, ಜೋಸ್ ಅಲೂಕಾಸ್ ಇದರ ಮ್ಯಾನೇಜರ್ ಆದ ಶ್ರೀ ರತೀಶ್ ಸರ್ ಅವರೇ, ಹಾಗೆಯೇ ಯೋಜನಾ ಒಂದು ನಾಯಕವನ್ನು ವಹಿಸಿಕೊಂಡಿರುವಂಥ ಸುಡಿಮುಳ್ಳವರೇ, ಹಾಗೆಯೇ ಕಡಬದ ಶ್ರೇಷ್ಠ ವ್ಯಾಪಾರಿಗಳಾದ ಶ್ರೀ ಹರೀಶ್ ಪೈ ಅವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಪದಾಧಿಕಾರಿಗಳೇ. ವೈದ್ಯರು ಮಾತಾಡಲಿಲ್ಲ, ಉತ್ತಮವಾದ ಶಸ್ತ್ರಕ್ರಿಯೆ ಮಾಡಿ ನಮಗೆಲ್ಲರಿಗೂ ಕೂಡ ನಮಗೆ ಬಂದಂಥ ರೋಗವನ್ನು ನವೀನ್ ಸರ್ ಅವರಲ್ಲಿ 1 ನಿಮಿಷದ ವಿರಾಮವನ್ನು ಕೇಳಿಕೊಳ್ತಾ ರವಿ ಕಟಪಾಡಿ ಅವರಿಗೆ ಒಂದಷ್ಟು ಹಣವನ್ನು ನಾವು ಕೊಡುವವರಿದ್ದೇವರು ಅವರ ಸೇವೆಗಾಗಿ, ಅದನ್ನು ಅಲ್ಲಿಯೇ ಇರುವರು ಅಶಕ್ತರಿಗೆ ಹಂಚಿಕೊಡಿ ಅಂತ ದೊಡ್ಡ ಮನಸ್ಸನ್ನು ಹೇಳಿ ನೀಡುತ್ತಾ ಇದ್ದಾರೆ ರವಿ ಸರ್ ಅವರು. ಖಂಡಿತವಾಗಿ ಕೂಡ ಈ ದೊಡ್ಡ ಮನಸ್ಸಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಮಾಜ ಸೇವೆಗೆ ಉಪಯೋಗ ಆಗಲಿ ಅನ್ನುವ ನಿಟ್ಟಿನಲ್ಲಿ ನಾವು ನೀಡುವವರಿದ್ದೆವು. ನಿಮ್ಮ ಈ ದೊಡ್ಡ ಮನಸ್ಸಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ನೀಡೋದಿಲ್ಲ, ಆದರೂ ಕೂಡ ಅವರು ವಾಪಸ್ ಹಿಂತಿರುಗಿಸಿ ಅವರಿಗೆ ಅವರ ಸಮಾಜ ಸೇವೆಗೆ ನೀಡಿದ್ದನ್ನ ಈ ಊರಿನಲ್ಲಿ ಇಲ್ಲಿ ಇರುವವರಿಗೆ ನೀಡಿ ಹಿಂತಿರುಗ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಬೀಳ್ಕೊಡೋಣ. ವಂದನೆಗಳು ಸರ್, ಮಾತನ್ನು ಮುಂದುವರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಟ್ಟಪಾಡಿ ಅಂತ ತುಳುವಿನಲ್ಲಿ ಹೇಳಿದರೆ ನಮ್ಮನ್ನು ಒಂದು ಕಟ್ಟಿ ಹಾಕಿದಾಗೆ, ನಮ್ಮ ಮನಸ್ಸನ್ನು ಕಟ್ಟಿ ಹಾಕಿ ಬೀಳ್ಕೊಳ್ತಿರುವಂಥ ರವಿ ಕಟ್ಟಪಾಡಿ ಅವರಿಗೆ ಶ್ರೇಷ್ಠವಾದ ನಮನಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಅನುಭವ ಅಂತ ಹೇಳುವಂಥದ್ದು ಬಹಳ ದೊಡ್ಡ ವಿಶ್ವವಿದ್ಯಾನಿಲಯ. ಇವತ್ತು ಯಾವುದೇ ಪ್ರೊಫೆಸರ್ಸ್ಗಳು ಮಾತಾಡದಂಥ ಒಂದು ಒಳ್ಳೆಯ ಮಾತುಗಳನ್ನು ಇಡೀ ಪುಂಚತ್ತಾರಿನ ಈ ಗ್ರಾಮಕ್ಕೆ ನೀಡಿದ, ಅತ್ಯಂತ ಯಶಸ್ವಿ ರೀತಿಯಲ್ಲಿ ನಿಭಾಯಿಸಿದ ರವಿ ಕಟಪಾಡಿ 9ನೇ ಕ್ಲಾಸನ್ನು ಮಾಡಿದರೂ ಕೂಡ ಇವತ್ತು PhD ಪದವಿಯನ್ನಂಥ ಅನುಭವವನ್ನು ಪಡೆದು ನಮಗೆಲ್ಲರಿಗೂ ಕೂಡ ಬುದ್ಧಿವಾದನೆ ಹೇಳಿದ ಒಬ್ಬ ಶ್ರೇಷ್ಠ ವ್ಯಕ್ತಿ. ನಿಜವಾಗ್ಲೂ ಕೂಡ ಅವರ VTಯನ್ನು ನೋಡುವ ಕಣ್ಣೀರು ಬಂತು, ಬಹಳ ಬೇಸರ ಆಯಿತು. ಬೇಸರ ಅಂದರೆ ಇಂಥ ಪುಣ್ಯಾತ್ಮರು ಆ ಅಶಕ್ತರಿಗೆ ಮಾಡುವ ತ್ಯಾಗ. ಇವತ್ತು ಕೋಟ್ಯಾಧಿಪತಿಗಳಿದ್ದಾರೆ. ನಮ್ಮ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ನವರು 120,000 ಮೇಲೆ ಅವರ ಲಕ್ಷ್ಯ ಗಮನ ಯಾವ ಕಡೆ ಇದೆ ಅಂದರೆ ಈ ಸಮಾಜ ಸುಧಾರಣೆಗಾಗಿ. ನಿಜವಾಗ್ಲೂ ಕೂಡ ಕೈ ಮುಗಿದು ನಿಮಗೆ ಧನ್ಯವಾದಗಳನ್ನು ಹೇಳ್ತಿದ್ದೆ. ನಿಜವಾಗ್ಲೂ ಕೂಡ ಶ್ರೇಷ್ಠವಾದ ಕೆಲಸವನ್ನು ಈ ವೇದಿಕೆಯ ಮೂಲಕ ಇವತ್ತು ಮಳೆ ಬಂದಿದ್ದಕ್ಕೆ ಮುನಿಸು ಅಂತ ಶ್ರೀ ದಿನೇಶ್ ಮಾಳ ಅವರು ಹೇಳಿದರು. ಮುನಿಸು ಅಲ್ಲ, ಸಾಕ್ಷಿಯಾದದ್ದು ಮಳೆ. ಮುಂದೆ 25 ವರ್ಷಗಳನ್ನು ಆಚರಿಸುವಾಗ ಈ ಫ್ರೆಂಡ್ಸ್ ಕ್ಲಬ್ ಇಡೀ ರಾಷ್ಟ್ರಕ್ಕೆ ಶ್ರೇಷ್ಠ ಸಂಘಟನೆಯಾಗಿ ಆಗಲಿಕ್ಕೆ ಇವತ್ತು ಸಾಕ್ಷಿಯಾಗಿ ಮಳೆರಾಯ ಬಂದಿದ್ದು. ನಮಗೆಲ್ಲ ಜೀವವನ್ನು ಒದಗಿಸುವ ಮಳೆ ಇಲ್ಲದಿದ್ದರೆ ನಮಗೆ ಜೀವನೇ ಇಲ್ಲ. ಆದರೆ ಇವತ್ತು ಸಾಕ್ಷಿಯಾಗಿದೆ. ಕೆಲವೊಂದು ಕಣ್ಣುಗಳು, ಕೆಲವೊಂದು ಜೀವಗಳು ಇಲ್ಲದಿರ್ಬೋದು, ಆದರೆ ನಿಮ್ಮ ಶ್ರೇಷ್ಠ ಕೆಲಸಕ್ಕೆ ಪ್ರಕೃತಿ ಸಾಕ್ಷಿಯಾಗಿದೆ ಅಂತಂದರೆ ಅದಷ್ಟು ದೊಡ್ಡ ಸಾಧನೆ ಬೇರೆ ಯಾವುದು ಕೂಡ ಇಲ್ಲ. ಭಾವನೆಗಳು ಕಟ್ಟಿ ಆಗ್ತವೆ ಅಂತ ಹೇಳೋದಕ್ಕೆ ಈಗೆಲ್ಲ ವೈದ್ಯರಿದ್ದಾರೆ, ಶ್ರೇಷ್ಠವಾದ ಮ್ಯಾನೇಜರ್ ಎಲ್ಲ ಇದ್ದಾರೆ. ಭಾವನೆಗಳು, ಯಾಕಂದರೆ ಮಾತಾಡಲಿಕ್ಕೆ ಇಲ್ಲಿ ಸಮಯ ಅಲ್ಲ, ಯಾರೆಲ್ಲ ಮಾತಾಡಿಲ್ಲ. ಅಷ್ಟಾಗೋಗ ನಮ್ಮ ಸುಂದರವಾದ ಶ್ವೇತಧಾರಿಗಳಾದ ಯುವಕರು ಕ್ಲ್ಯಾಪ್ ಒಂದು ಕಡೆಯಿಂದ ಗೌರವವನ್ನು ಸಲ್ಲಿಸಿದರು, ಎರಡನೇ ಕಡೆಯಿಂದ ಇನ್ನು ಆಗುವ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಕೊಡೋದು. ಮಾತಾಡೋದಿಲ್ಲ, ಕೆಲಸದ ಮೂಲಕ ನಮ್ಮದು ಉಪನ್ಯಾಸಕರ ಕೆಲಸ ಮಾತಾಡುವಂಥದ್ದೇ, ಆದರೆ ಇಲ್ಲಿ ಮಾತಾಡುವ ವೇಳೆ ಅಲ್ಲ. ಆದರೆ ಭದ್ರಗಿರಿ ಅಚ್ಯುತದಾಸರು ಒಂದು ಕಡೆ ವೇದಿಕೆಯಲ್ಲಿ ಅಮ್ಮನ ಬಗ್ಗೆ ನಿರೂಪಿಸ್ತಾರೆ. ಯಾರೋ ಒಬ್ಬ ಶಿಕ್ಷಕ ನಿಮ್ಮ ಅಮ್ಮನ ಬಗ್ಗೆ ಒಂದು ಪೇಜಿಗೆ ಮೀರದಂತೆ ಒಂದು ಪ್ರಬಂಧವನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ಎಲ್ಲ ಮಕ್ಕಳು ಒಂದೊಂದು ಪೇಜು, 2 ಪೇಜ್ ಅಮ್ಮನ ಬಗ್ಗೆ ಬರ್ಕೊಂಡು ಬಂದರು. ಆದರೆ ಒಬ್ಬ ಮಗು ಮಾತ್ರ ಬರ್ಕೊಳ್ಳಿಕ್ಕೆ ಆಗಲಿಲ್ಲ. ಅದು ಸೀದಾ ಮನೆಗೆ ಬರ್ತದೆ. ಮನೆಗೆ ಬರುವಾಗ ಈ ಮಗುವಿನ ತಾಯಿ 5 ವರ್ಷ ಪ್ರಾಯ ಇರುವಾಗ ತೀರ್ಕೊಂಡಿದ್ದಾರೆ. ಈ ಮಗು ಈಗ 15 ವರ್ಷ SLCಗೆ ಬಂದಿದೆ. ಆ ಮಗುವಿಗೆ ತಾಯಿಯ ಬಗ್ಗೆ ಬರಿಬೇಕು. ತಾಯಿಯ ಬಗ್ಗೆ ಬರೆಯುವುದು ಏನು ಅಂತ ಬರೆಯುವುದು, ಫೋಟೋದ ಹತ್ರ ಹೋಗಿ ನಿವೇದನೆ ಮಾಡ್ತಾ ಏನೆಂದು ಬರೆಯಲಿ ಅಮ್ಮ. ಆ ದಿನ ಹೆಣವನ್ನು ತೆಗೆದುಕೊಂಡು ಹೋಗುವಾಗ ಅಮ್ಮನ ಸೆರಗನ್ನು ಹರಿದು ಕಿತ್ತೊಗೆದು ಈ ಒಂದು ಸೆರಗಲ್ಲಿ ನನ್ನನ್ನು ಮಲಗಿಸಿ ನಿನ್ನ ರಕ್ತವನ್ನು ಧಾರೆಯಾಗಿ ನನಗೆ ಕೊಟ್ಟು ನನ್ನ ಸಲಹಿದೆ ಅಮ್ಮ, ಏನೆಂದು ನಿನ್ನ ಬಗ್ಗೆ ಬರೆಯಲಿ ಅಂತ ಕಂಠದ ಒರಸೆಗಳು ಆ ಮಗುವಿನಲ್ಲಿ 10 ಕೈ ಕೊಟ್ಟ ಪೇಪರ್ ಒದ್ದೆಯಾಗಿ ಹೋಗ್ತದೆ. ಆ ಒದ್ದೆಯಾದ ಪೇಪರ್ನ ಹಿಡ್ಕೊಂಡು ಶಿಕ್ಷಕರ ಹತ್ರ ಹೋಗಿ ಆ ಮಗು ಹೇಳ್ತದೆ, ಏನೆಂದು ಬರೆಯಲ್ಲ ನಮ್ಮನ ಬಗ್ಗೆ, ಏನೆಂದು ಬರೆಯಲಿ ಅಂತ ಅಳುತ್ತದೆ. ಆ ಭಾವನೆಗಳನ್ನು ನೋಡಿದ ಶಿಕ್ಷಕ
ಕರಗಿ ಬಿಡ್ತಾರೆ. ಕರಗಿ ಬಿಟ್ಟಾಗ ಅಮ್ಮನ ಬಗ್ಗೆ ಏನು ಭಾವನೆಗಳು ಉಳಿದವರು ಬರೆದಿದ್ದಾರೆ ಅಮ್ಮನ ಬಗ್ಗೆ. ನನ್ನ ಅಮ್ಮ 6 ಫೀಟ್ ಹೈಟ್ ಇದ್ದಾರೆ, 3 ಫೀಟ್ ಅಗಲ ಇದ್ದಾರೆ, ಮೊನ್ನೆ ಅಪ್ಪನಿಗೆ ಹೊಡೆದಿದ್ದಾರೆ, ನಮ್ಮಮ್ಮ ಕರಾಟೆ ಕಲ್ತಿದ್ದಾರೆ, ನಮ್ಮಮ್ಮ ಜೋರಿದ್ದಾರೆ, ಹೋಮ್ವರ್ಕ್ ಮಾಡಿದರೆ ಮನೆಯಿಂದ ಹೊರಗಾಗ್ತಾರೆ, ಈಗೆಲ್ಲ ಕೆಟ್ಟ ಕೆಟ್ಟದಾಗಿ ಬರೆದ್ರೆ ಈ ಮಗು ಏನು ಬರೆಯದೆ ಭಾವನೆಗಳನ್ನು ವ್ಯಕ್ತಪಡಿಸಿದ ಆ ರೀತಿಯನ್ನು ನೋಡಿದಾಗ ಅದಕ್ಕೆ ಮೊದಲ ಪ್ರೈಸನ್ನು ಶಿಕ್ಷಕರು ಕೊಡ್ತಾರೆ. ಅಂದರೆ ಭಾವನೆಗಳು ಅಂತ ಹೇಳುವಂಥ ವಿಚಾರವನ್ನು ಮಾಡಿದಾಗ ನಮಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಭಾವನೆಗಳೇ ಶ್ರೇಷ್ಠ ಆಗ್ತದೆ. ಇಲ್ಲಿ ಮಾತಾಡುವ ಕೆಲಸನೇ ಬರೋದಿಲ್ಲ. ಯಾಕಂದರೆ ಈ ಯುವಕರು ಮಾಡುವ ಕೆಲಸ ಕಳೆದ 1 ತಿಂಗಳುಗಳಿಂದ ಅವರೊಂದು ಗ್ರೂಪನ್ನು ರಚಿಸ್ತಾರೆ, ದೇಣಿಗೆ ಬಗ್ಗೆ ಬರೀತಾರೆ, ಕೆಲಸಗಳ ಬಗ್ಗೆ ಅವರ ಗ್ರೂಪಲ್ಲಿ ಹಾಕ್ತಾರೆ, ಏನು ಕೆಲಸಗಳು ನಡೀತಿದೆ ಅಂತ. ಮನೆ ಮಠ ಬಿಟ್ಟು ಈ ಕೆಲಸವನ್ನು ಮಾಡ್ತಾರೆ. ಇದರಿಂದ ಏನು ಪ್ರಯೋಜನ ಇದೆ ಅಂತಂದರೆ ಮಾನಸಿಕ ತೃಪ್ತಿಯನ್ನು ಪಡೆದು ಒಂದು ಶ್ರೇಷ್ಠ ಜೀವನವನ್ನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಅನ್ನೋದನ್ನು 250 ಜನ ತೋರಿಸ್ತಿದ್ದಾರೆ. ಅಂದರೆ ಪುಂಚತಾರ್ ಮಣ್ಣಿನ ಈ ಜಾಗದಲ್ಲಿ ಹುಟ್ಟಿದ ಯುವಕರು ಶ್ರೇಷ್ಠ ಕೆಲಸವನ್ನು ಮಾಡಲಿಕ್ಕೆ ಅವರು ಜಗತ್ತಿನಲ್ಲಿ ಅವರಿಗೆ ಸಾಧ್ಯ ಇದೆ ಅನ್ನೋದನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಒಂದು ಶಾಲೆ, ಅದಕ್ಕೊಂದು ಸಿಲೆಬಸ್ ಇರ್ತದೆ. ಯಾವಾಗಲೂ ಹೇಳ್ತಿರ್ತಾರೆ ಮೋಹನ್ ಗೌಡ ಇಡ್ಯಾಡ್ಕ ಅವರು, ನೀವು ಸೂರ್ಯನಾಗೆ ಬೆಳಗಬೇಕಾದ್ರೆ ಸೂರ್ಯನಾಗೆ ಸುಡಬೇಕು ಅಂತ. ಈ ಮಳೆಯಲ್ಲಿ ನಾನಾಗ ಯೋಚನೆ ಮಾಡ್ತಿದ್ದೆ, 6 ಗಂಟೆ ಜಡಿ ಮಳೆ ಬರ್ತಾ ಇದೆ, ಯುವಕರು ಒಂದು ಕಡೆಯಿಂದ ಆಟ ಆಡ್ತಾ ಇದ್ದಾರೆ, ಒಂದು ಕಡೆಯಿಂದ ಕಮೆಂಟ್ರಿ ಬರ್ತಾ ಇದೆ, ಒಂದು ಕಡೆ ಸನ್ಮಾನ ನಡೀತಿದೆ. ಯಾಕಂದರೆ ವೇದಿಕೆಯಲ್ಲಿ ಇವತ್ತು ತುಂಬ ಜನರಿಗೆ ಸಾಧನೆಗೆ ಮಾಡಿದಕ್ಕೆ ಬೇಕಾದ ಪ್ರೈಸ್ಗಳನ್ನು ಕೊಡಬೇಕಾಗಿತ್ತು. ಅದರಿಂದ ಸಮಯ ವೇಸ್ಟ್ ಆಗ್ತದೆ ಅನ್ನೋ ವಿಚಾರಕ್ಕೆ ಅದನ್ನೆಲ್ಲ ಅಲ್ಲೇ ವೇದಿಕೆಯಲ್ಲಿ ಮುಗಿಸ್ಕೊಂಡು ಮೇನ್ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಒಂದಿಷ್ಟು ಮಳೆ ಬಂತು, ಆದರೆ ಮುಂದೆ ದೀಪಾವಳಿ ಇದೆ, ಇನ್ನು ಅನೇಕ ಕಾರ್ಯಕ್ರಮಗಳು ನಮ್ಮ ಮುಂದೆ ಬರಲಿಕ್ಕಿದೆ. ಅದರಲ್ಲಿ ದೇವರು ಅನುಗ್ರಹ ಮಾಡಿಕೊಡ್ತಾರೆ. 11 ವರ್ಷಗಳಲ್ಲಿ ಕೊರೋನಾ ಟೈಮಲ್ಲಿ ಕೂಡ ನಮ್ಮ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಏನು ಕಮ್ಮಿ ಮಾಡಿಲ್ಲ, ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ಆ ವೇದಿಕೆಯಲ್ಲಿ ಮಾಡಿ ತೋರಿಸಿತ್ತು. ಯಾವಾಗ ಇಲ್ಲಿಗೆ ಪುಷ್ಪಕ್ಕನ ವಿಮಾನ, ಒಂದು ಕಡೆಯಿಂದ ಅಧ್ಯಕ್ಷರು, ಪನಿಯರ ಆವಂತಿನ, ಕಳೆದ ವರ್ಷ ಶಿವದೂತಗಳಿಗೆ ಎಂತೆಂಥ ಕಾರ್ಯಕ್ರಮ ವೇದಿಕೆ ಕೊಟ್ಟಿತು ಅಂದರೆ ಇಲ್ಲಿರುವ ಜನರು ಪುಣ್ಯವಂತರು. ಇಂಥ ಅನೇಕ ಜಾಗಗಳಿದ್ದಾವೆ, ಅಲ್ಲಲ್ಲಿ ದೊಡ್ಡ ಗ್ರಾಮಗಳಿದ್ದಾವೆ, ಎಲ್ಲಿ ಸಿಗ್ತದೆ ಈ ಯಾವುದೇ ಒಂದು ಕೆಟ್ಟ ಅಭಿಪ್ರಾಯವಿಲ್ಲದೆ ಒಂದೇ ತಾಯಿಯ ಮಕ್ಕಳಾಗಿ ಸೇರಿಕೊಂಡು ಉನ್ನತವಾದ ಯೋಚನೆಗಳೊಂದಿಗೆ ಇವತ್ತು ಸಾರ್ವಜನಿಕರಿಗೆ ಮನಸ್ಸಿನ ಕತ್ತಲೆಯನ್ನು ಹೋಗಲಾಡಿಸಿ ದೀಪದ ಈ ಸಂದರ್ಭದಲ್ಲಿ ದೀಪಾವಳಿಯನ್ನು ಮನೆಯನ್ನು ಮಾತ್ರ ಅಲ್ಲ ಊರನ್ನೇ ಸಂಭ್ರಮಿಸುವ ರಮಿಸುವ ಕಾರ್ಯಕ್ರಮವನ್ನು ಇವರು ಮಾಡಿಕೊಟ್ಟಿದ್ದಾರೆ. ಅಂದರೆ ಇದು ಎಷ್ಟು ಕೋಟಿ ಬೆಲೆ ಬಾಳುವುದಕ್ಕೂ ಸಾಧ್ಯ ಆಗದಂಥ ವಿಚಾರ. ನಿಮಗೆ ನಿಜವಾಗ್ಲೂ ಕೂಡ ಯಾವಾಗ ರವಿ ಕಟಪಾಡಿಯವರು ನನ್ನ ತಂದೆ ತಾಯಿ ಮಾಡಿದ ಶ್ರೇಷ್ಠ ಕೆಲಸದಿಂದ ನಾನು ಇವತ್ತು ಇದ್ದೇನೆ ಅಂತ ಹೇಳ್ತಾ ಇದ್ದಾರ, ಅದೇ ರೀತಿ 250 ಮಕ್ಕಳ ತಂದೆ ತಾಯಿ ಕೂಡ ಶ್ರೇಷ್ಠ ಕೆಲಸ ಮಾಡಿದ್ದಕ್ಕಾಗಿ ಈ ಜಾಗಕ್ಕೆ ಒಂದು ಉತ್ತಮ ಒಂದು ತಂಡ ಸಿಕ್ಕಿದೆ ಅನ್ನೋದು ನಿಜವಾಗ್ಲೂ ಕೂಡ ಅದು ಅಭಿನಂದನೀಯವಾಗಿರ್ತದೆ. ಎರಡನೇದಾಗಿ ಈ ಜಾಗದಲ್ಲಿ ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ. ನಾನೇನೋ ಇಲ್ಲಿ ಅಪಶಕನವಾಗಿರ್ಬೋದು, ನಾನೇನೋ ಒಬ್ಬ ಪಾಪದ ಕೃತ್ಯ ಮಾಡಿರ್ಬೋದು, ಆದರೆ ನನಗೊಂದು ಪುಣ್ಯದ ಕೆಲಸ ನೀವು ಕೊಟ್ಟಿದ್ದೀರಿ. ಆ ಸಾವಿರಾರು ಜನರು ಮಾಡಿದ ಆ ಸೇವೆಯ ಕೈಯನ್ನು ಮುಟ್ಟಿಸಿ ನಮ್ಮ ಪಾಪವನ್ನು ತೆಗೆಯುವಂಥ ಕೆಲಸ ನೀವು ಮಾಡಿದ್ರಲ್ಲ, ವೈಯಕ್ತಿಕವಾಗಿ ನಾನು ನಿಮಗೆ ತುಂಬ ಧನ್ಯವಾದವನ್ನು ಮತ್ತು ಆಭಾರಿಯನ್ನು ಸಲ್ಲಿಸಿದ್ದೇನೆ. ಯಾಕಂದರೆ ಇಂಥ ಕೆಲಸ ಯಾವ ನಮ್ಮನೆ ಕಳೆದ ಹಲವಾರು ವರ್ಷಗಳಿಂದ ಪ್ರತಿಯೊಂದು ವಿಚಾರದಲ್ಲಿ ಅವರ ಒಬ್ಬೊಬ್ಬರ ವೇದನೆಗಳು, ಅವರು ಮಾಡುವ ಅವರ ಕೆಲಸದ ರೀತಿಗಳನ್ನು ನೆನೆಸ್ಲಿಕ್ಕೆ ಹೋದರೆ ನಾವು ಏನೂ ಅಲ್ಲ. ಯಾವ PhD ಯಾವ ಪದವಿಯನ್ನು ಪಡೆದ್ರೂ ಕೂಡ ಜಗತ್ತಿಗೆ ಮಾನಸಿಕ ಚಿಕಿತ್ಸೆಯನ್ನು ಕೊಡುವಂಥ ವಿಚಾರ ಕೂಡ ಅವಶ್ಯಕತೆ ಇದೆ. ಇವತ್ತು ಡಾಕ್ಟರ್ ವೈದ್ಯರು ಅಷ್ಟು ದೂರದಿಂದ ಬಂದು ಇವತ್ತು ನಮ್ಮ ಪುತ್ತೂರು ತಾಲೂಕಿಗೆ ವಿಶೇಷವಾದ ಕೆಲಸವನ್ನು ಮಾಡಿ ಒಂದು ಜಾಗತಿಕವಾಗಿ ಈ ರಾಜ್ಯದಲ್ಲಿ ಉತ್ತಮ ವೈದ್ಯರಾಗಿರೋದು ಕೂಡ ಸರ್ಕಾರಿ ಸೇವೆಯಲ್ಲಿ ಇರುವುದಂದರೆ ಅದು ನಿಜವಾಗ್ಲೂ ಗ್ರೇಟ್. ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದರ ಜೊತೆಗೆ ನಾನು ರತೀಶ್ ಅವ್ರ ಜೊತೆ ಮಾತಾಡ್ತಿದ್ದೆ, ವೇದಿಕೆ ಬಂದು ಹತ್ತು ಕೂತ್ಕೊಳ್ಳುವಾಗ ಅವರಷ್ಟಕ್ಕೊಂದು ಸೈಡಲ್ಲಿ ಕೂತಿದ್ರು. ನಾನು ಒಬ್ಬ ಊರಿಗೂ ನನಗೂ ಗೊತ್ತಿಲ್ಲ ಅವ್ರು ಯಾರು ಅಂತ, ಅವ್ರ ಜೊತೆ ನಾನು ನೇರವಾಗಿ ಹೇಳಿದೆ, ನಿಮ್ಮ ಪರಿಚಯ ಆಗಿಲ್ಲಲ್ಲ ಸರ್ ರತೀಶ್ ಅಂತ, ದೂರದ ತ್ರಿಶೂರ್ನವರವರು. ಕಳೆದ 7-8 ವರ್ಷಗಳಿಂದ ಅವರು ಬೆಂಗಳೂರಿನಲ್ಲಿದ್ದರು, ಆಮೇಲೆ ಈಗ ಪುತ್ತೂರಿಗೆ 5-6 ವರ್ಷಗಳಿಂದ ಬಂದಿದ್ದಾರೆ. ಅವರ ವೈಫ್ ಅದೇ ಕುನಿಲ್ ಶಾಲೆ ಅಂತ ನಮ್ಮ BC ರೋಡ್ ಹತ್ರ ತುಂಬೆಯಲ್ಲಿ ಟೀಚರ್ ಆಗಿದ್ದರು. ಈಗ ಸದ್ಯಕ್ಕೆ ಸಾಂದಿಯಾರಿ ಅಂತ ಸಾಂದೀಪನಿ ಶಾಲೆ ಹತ್ರಲ್ಲಿ ಶಿಕ್ಷಕಿಯಾಗಿದ್ದಾರೆ. ಕನ್ನಡ ಮಾತ್ರ ಸ್ವಲ್ಪ ಬರ್ತದೆ, ಮಲಯಾಳ ಮಾತಾಡುವಂಥ ತ್ರಿಶೂರ್ನವರು, ಆನೆಯ ಜಾಗ ದೇವಸ್ಥಾನ ಇರುವಂತಹ ಜಾಗ ಪರಿಚಯ. ಅಂದರೆ ಇವತ್ತು ಈ ಒಂದು ಫ್ರೆಂಡ್ಸ್ ಕ್ಲಬ್ಗೆ ಸಹಾಯವನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮ ನಿಮಗೆ ಬೋರ್ ಆಗ್ತಾ ಇದೆಯಾ ಸರ್ ಅಂತ ನಾನು ಕೇಳಿದೆ ಅವರಿಗೆ. ಯಾಕಂದರೆ ನಾವು ಲೋಕಲ್ಸ್ ಇದ್ದೇವೆ, ದೂರದಿಂದ ಬಂದಿದ್ದಾರೆ, ಕಾರ್ಯಕ್ರಮದ ಯಶಸ್ವಿ ವ್ಯವಸ್ಥೆಗಳ ಬಗ್ಗೆ ತುಂಬ ಗೊತ್ತಿರೋದಿಲ್ಲ. ಆದರೆ ಇಲ್ಲಿ ಅವರು ತುಂಬ ಒಳ್ಳೆಯವರು ಇದ್ದಾರೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಯಾಕಂದರೆ ಈ ಕೆಲಸ ಕಾರ್ಯಗಳು ಪಾದರಸಂತೆ ಓಡಾಡುವಂಥ ಈ ಯುವಕರು, ಶ್ವೇತಧಾರಿಗಳಾಗಿರುವಂಥ ಯಾವುದೇ ರಾಜಕೀಯ ವಾಸನೆ ಇಲ್ಲದೆ ಈ ವೇದಿಕೆಯಲ್ಲಿ ಪುಣ್ಯದ ಕೆಲಸ ಮಾಡುವಂಥ ಈ ತಂಡ ಅದು ವಿಶೇಷವಾದ ಮೆರುಗನ್ನು ಕೊಡುವಂಥದ್ದು. ಈ ಮೋಹನ್ ಗೌಡ ಇಡ್ಯಾಡ್ಕ ಬಹಳ ಸರಳ ಸುಂದರವಾಗಿ ಕಾರ್ಯಕ್ರಮ ನಿರೂಪಿಸಲಿಕ್ಕೆ ಯುವಕರಿಗೆ ಪ್ರೇರಣೆ ಕೊಡುವಂಥದ್ದು. ಸೂಡಿಮುಳ್ಳ ಅವರು ಬಹಳ ಕೆಲಸವನ್ನು ಯಶಸ್ವಿ ಯುವ
ನಾಯಕರವರು, ನಮ್ಮ ಪೈಕದವರು ಬಹಳ ಒಳ್ಳೆ ರೀತಿಯಲ್ಲಿ ಮೋನಪ್ಪ ಕಂಪ್ಯೂಟರ್ ಅಂತ ಹೇಳಿದ್ರಿ, ಎಲ್ಲವನ್ನು ಲೆಕ್ಕ ಹಾಕ್ಲಿಕ್ಕೆ ಹೋದಾಗ ನಮ್ಮ ಶಾಲೆಯ ಸಿಲೆಬಸ್ ಎಲ್ಲ ಮಣ್ಣು. ಈ ಸಿಲೆಬಸ್ ಇದೆಯಲ್ಲ, ಇದು ಗ್ರೇಟ್. ಇದು ಜಗತ್ತಿನಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೊಡುವಂತ ತನ್ನ ಕೆಲಸವನ್ನು ನಾನು ಮಾಡಿದ ನಿರ್ಭೀತಿಯಿಂದ ನಾನು ಜೀವನ ಮಾಡಿದ್ದೇನೆ ಅನ್ನುವಂಥದ್ದಕ್ಕೆ ನೀವು ಸಾಕ್ಷಿಗಳಾಗಿದ್ದೀರಿ. ಹೊಗಳಿಕೆ ಮಾತಲ್ಲ, ಒಂದು ದಿನ ಅನೇಕ ವಿದ್ಯಾರ್ಥಿಗಳು ನನಗೆ ಈ ಜಾಗದಲ್ಲಿ ಇದ್ರು, ಯಾವುದೊಂದು ಕಾರಣಕ್ಕೆ ಕಾಲೇಜಲ್ಲಿ ಚೆನ್ನಾಗಿ ಮಾತಾಡ್ತಾನೋ ಅಥವಾ ಏನೋ ಒಂದು ನಾಲೆಗೆ ಉದ್ದ ಉಂಟ ಏನೋ ಕಾರಣಕ್ಕಾಗಿ ನನ್ನನ್ನು ವೇದಿಕೆ ಕರೆದಿದ್ದಾರೆ. ಕರೆದ ನಂತರ ನೆಕ್ಸ್ಟ್ ಇಯರ್ ಪುನಃ ನಾನು ಕಳೆದ ವರ್ಷ ಬಂದಿದ್ನಲ್ಲ ಅಂತ, ಇಲ್ಲ ಅದು ನಮಗೆ ಬೇಕೇ. ಮತ್ತೆ ನನಗೇನು ನಾಚಿಕೆ ಆಗ್ತದೆ, ಇವನನ್ನು ಕರ್ಕೊಂಡು ಹೋದು ಯಾಕೆ ಮಾತಾಡಿಸ್ತೀರಿ ನೀವು ಸುಮ್ಮನೆ ಏನು, ಅವನಿಗೂ ಭಾಷೆ ಇಲ್ವಾ, ನೀವಾದ್ರೂ ಕರಿತೀರಿ ಅವನಿಗೆ ಬಂದು ಕೂತ್ಕೊಳ್ಳೋನಿಗೂ ಮ್ಯಾನರ್ಸ್ ಇಲ್ವಾ ಅಂತ ನನಗೆ ಅನ್ನಿಸ್ತಿತ್ತು. ಆದ್ರೆ ಈಗ ಅನ್ನಿಸ್ತಾ ಇದೆ, ಆ ಪ್ರತಿ ಸಲ ಕೂಡ ದೀಪಾವಳಿ ಆದಾಗ ಪುಂಚತ್ತಾರು, ಅದರಲ್ಲೊಂದು ನಾಟಕ, ಅದರಲ್ಲಿ ಆ ಯುವಕರ ಪ್ರೀತಿಯ ಗೌರವ, ಅವರಲ್ಲಿರುವ ಧನ್ಯತೆ, ಅವರ ಕರ್ತವ್ಯ, ಅವರ ನವರಸ ಭಾವನೆಗಳು, ಅವರಲ್ಲಿ ಏನೆಲ್ಲ ಇದೆ ಅಂದ್ರೆ ಹಾಗೆ ಆಗಬೇಕು, ಹೀಗೆ ಆಗಬೇಕು, ಶಿಕ್ಷಣ, ಶಿಕ್ಷೆ, ವ್ಯವಸ್ಥೆಗಳು ಎಲ್ಲ ಸಂಪೂರ್ಣವಾಗಿ ತನ್ನ ಎಷ್ಟೋ ಜನ ಹುಡುಗರು ಯುವಕರು ಇವತ್ತು ಬೇರೆ ಬೇರೆ ಜಾಗದಲ್ಲಿ ಸಂಪಾದನೆ ಮಾಡಿಕೊಂಡು ಉದ್ಯೋಗವನ್ನು ಮಾಡ್ತಿದ್ದಾರೆ. ಅವರ ದೇಣಿಗೆ ಇಲ್ಲಿ ಬರ್ತಾ ಇದೆ. ಮನಸ್ಸು ದೂರ ಇರ್ಬೋದು, ಅವರ ಮನೆ ದೂರ ಇರ್ಬೋದು, ಆದರೆ ಇವರಿಗೆ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಉತ್ತಮ ತಂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಿಮಗೂ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಅವರು ನಿಜವಾಗ್ಲೂ ಕೂಡ ಪುಣ್ಯವಂತರು. ನಿಮಗೆ ಯಾವಾಗಲೂ ಕೂಡ ದೇವರು ಆಯುರಾರೋಗ್ಯ ಆಯುಷ್ಯ ನೀಡಿ ಅವರಿಗೆ ಎಲ್ಲ ನಮನೆಯ ಏನು ಆಸೆಗಳಿದ್ದಾವೆ. ಯಾಕಂದ್ರೆ ಯುವಕರವರು ಮದುವೆ ಆಗಬೇಕಾಗಿದೆ. ನಾನು ಸರ್ವಿಸ್ ಸ್ಟಾರ್ಟ್ ಮಾಡುವಾಗ ಈ ಹುಡುಗರೆಲ್ಲ ಕೆಲವರು ಹುಟ್ಟಿರ್ಲಿಕ್ಕಿಲ್ಲ. 35 ವರ್ಷ ಹಿಂದೆ ನಾನು ಪುಂಚತಾರಿನಲ್ಲಿ ನಾನು ನನ್ನ ಸರ್ವಿಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೆ. ಆವಾಗ ದೀಕ್ಷಿತ್ ಅವರಲ್ಲಿ ಯಾರು ಹುಟ್ಟಿಲ್ಲ, ಸಣ್ಣ ಸಣ್ಣ ಮಕ್ಕಳು. ಒಂದು ಅಂಬೆಗಾಲಕ್ಕಿತ್ತ ಬಂದ ಈ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಇವತ್ತು 10 ಸಂವತ್ಸರಗಳನ್ನು ಪೂರಿಸಿ 11 ಕಾಲಿಟ್ಟಿದೆ. ಜವಾಬ್ದಾರಿಗಳು ಬಂದಿದೆ, ಮೀಸೆ ಚಿಗುರಿದೆ ಸಂಘಟನೆಗೆ. ಇನ್ನು 19 ಆಗುವವರೆಗೆ ವಿಶೇಷವಾದ ಜವಾಬ್ದಾರಿ ಶಕ್ತಿಯನ್ನು ಸಂಚಯನ ಮಾಡಿ ಮುಂದೆ ಸಿಲ್ವರ್ ಜೂಬ್ಲಿ ಆಚರಿಸುವಾಗ ಇದೊಂದು ದೊಡ್ಡ ಒಂದು ಸಂಘಟನೆಯಾಗಿ ಮೂಡಿ ಬರಬೇಕು. ಅವ್ರು ಹೇಳಿದಾಗೆ ಕೆಲವೇ 60-40 ಸಂಖ್ಯೆಗಳಿದ್ದ ಸಂಘಟನೆ ಇವತ್ತು 250ಕ್ಕೆ ದಾಟಿದೆ. ಅಂದ್ರೆ ಮುಂದೊಂದಿನ ಈ ಪ್ರೈಮರಿ ಶಾಲೆ, ಆ ಪ್ರೈಮರಿ ಶಾಲೆ ಎಲ್ಲ ಯುವಕರು ಈ ಸಂಘಟನೆಗೆ ಸೇರಿ 1000ಕ್ಕಿಂತಲೂ ಹೆಚ್ಚಿನ ಸೇವಕರು ಇಲ್ಲಿ ಸೇರಿಕೊಂಡು ಉತ್ತಮವಾದ ಒಂದು ಸಂಘಟನೆಯಾಗಿ ಹೊರಬರಲಿ. ಆ ಪರಮಾತ್ಮನು ಶಕ್ತಿಯನ್ನು ನೀಡಲಿ. ಮತ್ತೆ ಈಗ ದೀಟಿಗೆ ಅನ್ನುವ ಒಂದು ದೊಡ್ಡ ನಾಟಕ ಇರುವ ಕಾರಣ ನನ್ನ ಬಾಯಿಯ ಮಳೆಯ ಮಾತಿನ ಮಳೆ ಅವಶ್ಯಕತೆ ಇಲ್ಲ. ದೇವರು ಮಳೆಯನ್ನು ಕೊಟ್ಟಿದ್ದಾಯಿತು, ಸಮಯವೂ ಮೀರಿದ್ದಾಯಿತು. ಇನ್ನು ಅವಕಾಶ ಎಲ್ಲರದು ನನಗೆ ಒಬ್ಬನಿ ಕಬಳಿಸಿಕೊಂಡ್ರೆ ನನಗೆ ಮತ್ತೆ ಶಾಪ ಇಡಬೇಕಾದ ವ್ಯವಸ್ಥೆ ಆಗ್ಬೋದು. ಆದ ಕಾರಣ ನಾನು ಮಾತಾಡಿದರೆ ತಪ್ಪಿದ್ರೆ ಕ್ಷಮೆಯನ್ನು ಯಾಚಿಸುತ್ತಾ ಈ ಒಂದು ಸಂಘಟನೆ ಶ್ರೇಷ್ಠವಾದ ಆ ತಾಯಿಯ ಮನಸ್ಸು ನನಗೂ ಇದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿದ್ದಾರೆ, ಸಂಘಟನೆ ಇದೆ, ಯುವಕರಿದ್ದಾರೆ, ನಮ್ಮ ಸಂಬಂಧಿಗಳಿದ್ದಾರೆ. ಯಶಸ್ವಿ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ನಿಮಗೆ ದೇವರು ಇನ್ನಷ್ಟು ಅವರು ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ. ಅದು ವೆಯ್ಟ್ ಲಿಫ್ಟ್ ಇರ್ಬೋದು, ಕಲಾವಿದರು ಇರ್ಬೋದು, ಯಾರೇ ಇರ್ಬೋದು, ಆ ಅಶಕ್ತರಿಗೆ ಅವರು ಸಹಾಯವನ್ನು ನೀಡುವಾಗ ನಿಜವಾಗ್ಲೂ ಕೂಡ ಕಣ್ಣು ತುಂಬಿ ಎದೆ ತುಂಬ ನೋವಾಗ್ತದೆ. ಯಾಕೆಂದರೆ ಎಂಥ ಮಕ್ಕಳ ನಾವು ಹೊಂದಿದ್ದೇವೆ ಅಂತ. ಸರ್ಕಾರ ಕೆಲಸ ದೇವರ ಕೆಲಸ ಅಂತೇಳಿ ಸರ್ ಅವರು ಮಾಡ್ತಾರೆ, ಎಲ್ಲರೂ ಮಾಡೋದಿಲ್ಲ. ಆದರೆ ಖಾಸಗಿ ಕೆಲಸ ನೀವು ದೇವರ ಕೆಲಸ ಮಾಡ್ತಿರಲ್ಲ, ಇದು ಹ್ಯಾಟ್ಸ್ ಅಪ್, ನಿಜವಾಗ್ಲೂ ಕೂಡ ಗ್ರೇಟ್. ಈ ಸಂಘಟನೆ ಸರ್ವತೋಮುಖವಾಗಿ ಅಭಿವೃದ್ಧಿಯಾಗದಂತ ನಾನು ಪರಮಾತ್ಮ ಪುತ್ತೂರು ಶ್ರೀ ಮಾಲಿಂಗೇಶ್ವರನ ಹತ್ರ ಪ್ರಾರ್ಥಿಸಿಕೊಂಡು ನನ್ನ 2 ಹರಟೆಗೆ ಕ್ಷಮೆಯನ್ನು ಕೇಳಿಕೊಂಡು ನನ್ನ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಮನ ತುಂಬಿದ ಅಭಿಮಾನದ ಮಾತುಗಳಿಗಾಗಿ ವಂದನೆಗಳು. ಮುಂದೆ ಶ್ರೀ ಸುರೇಶ್ ರೈ ಸುಡಿಮಳ್ಳು ಅಧ್ಯಕ್ಷರು, ಜಿಲ್ಲಾ ಯುವಜನ ಒಕ್ಕೂಟ ಇವರಿಂದ ಶುಭ ಹಾರೈಕೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಬಹುಮಾನಗಳಲ್ಲಿ ಪ್ರಧಾನ ಸ್ಪರ್ಧೆಗಳ ಬಹುಮಾನ ಬಾಕಿ ಇದೆ. ಮಹಿಳೆಯರ ವಿಭಾಗದ ಲಕ್ಕಿ ಗೇಮ್ನಲ್ಲಿ ಪ್ರಥಮ ಸ್ಥಾನ ರೇವತಿ ಬಿನ್ನೇಲು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಿಕೊಳ್ಳಿ. ದ್ವಿತೀಯ ಸ್ಥಾನ ರೇವತಿ ಮುಡೈಮಜಲು. ಆದಷ್ಟು ಬೇಗ ಬಂದು ಎಲ್ಲರೂ ಕೂಡ ಬಹುಮಾನಗಳನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಹಿಳೆಯರ ವಿಭಾಗದ ಲಕ್ಕಿ ಗೇಮ್ ಪ್ರಥಮ ರೇವತಿ ಬಿರ್ನೇಲು, ದ್ವಿತೀಯ ರೇವತಿ ಮುಡೈಮಜಲು. ಪುರುಷರ ವಿಭಾಗದ ಗುಂಡೆಸೆತ ಪ್ರಥಮ ರಕ್ಷಿತ್, ದ್ವಿತೀಯ ಗುರುಪ್ರಸಾದ್. ಸಂಘಟಕರು ಬಹುಮಾನಗಳನ್ನು ಬೇಗನೆ ವೇದಿಕೆಗೆ ತಲುಪಿಸಬೇಕು. ಜೊತೆಯಲ್ಲಿ ಬಹುಮಾನ ಇರುವವರು ಸಿದ್ಧರಾಗಿರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಹಿಳೆಯರ ಹಗ್ಗ ಜಗ್ಗಾಟ ಪ್ರಥಮ ಸುಮಾ ಬೆತ್ರಂಗಳ ತಂಡ ರೆಡಿಯಾಗಿರಿ, ದ್ವಿತೀಯ ಗೀತಾ ತಂಡ. ಪುರುಷರ ವಿಭಾಗ ಹಗ್ಗ ಜಗ್ಗಾಟ ರಮೇಶ್ ಉಪ್ಪಡ್ಕ ತಂಡ, ದ್ವಿತೀಯ ದಿನೇಶ್ ಕಾನಾವ್ ತಂಡ. ಮಹಿಳೆಯರ ವಿಭಾಗದ ಲಕ್ಕಿ ಗೇಮ್ ರೇವತಿ ಬಿನ್ನೇಲು
ಅಭಿನಂದನೆಗಳು. ದ್ವಿತೀಯ ರೇವತಿ ಮೂಡೈ ಮಜಲು. ರೇವತಿ ಮೂಡೈ ಮಜಲು. ಪುರುಷರ ವಿಭಾಗದ ಗುಂಡೆಸೆತ ರಕ್ಷಿತ್ ಪ್ರಥಮ, ದ್ವಿತೀಯ ಗುರುಪ್ರಸಾದ್. ರಕ್ಷಿತ್ ಪ್ರಥಮ, ದ್ವಿತೀಯ ಗುರುಪ್ರಸಾದ್. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಪ್ರಥಮ ಸುಮಾ ಬೆದ್ರಂಗಳ ತಂಡ. ಸುಮಾ ಬೆದ್ರಂಗಳ ತಂಡ ಬಹುಮಾನವನ್ನು ಸ್ವೀಕರಿಸಿ. ದ್ವಿತೀಯ ಗೀತಾ ಮತ್ತು ತಂಡ. ಗೀತಾ ಮತ್ತು ತಂಡ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನ ರಮೇಶ್ ಉಪ್ಪಡ್ಕ ತಂಡ, ದ್ವಿತೀಯ ಸ್ಥಾನ ದಿನೇಶ್ ಕಾನಾವು ತಂಡ. ಬಹುಮಾನ ಸ್ವೀಕರಿಸಲಿಕ್ಕೆ ಬಾಕಿ ಇರುವರು ಮತ್ತೆ ಬಹುಮಾನಗಳನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪುರುಷರ ವಿಭಾಗದ ವಿಜೇತರು ವೇದಿಕೆಗೆ ಬಂದು ಬಹುಮಾನಗಳನ್ನು ಸ್ವೀಕರಿಸಿಕೊಳ್ಳಿ. ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ನ ಕ್ರೀಡೆಯ ಕನಸು ಆರಂಭಗೊಂಡದ್ದು ಪ್ರೋ ವಾಲಿಬಾಲ್. ಬಹುಶಃ ಸ್ಥಳೀಯ ಯುವಕರನ್ನು ಒಡಮೂಡಿಕೊಂಡು ಸೇರಿಸಿಕೊಂಡು 6 ತಂಡಗಳಿಂದ ಆರಂಭವಾದಂಥ ಪ್ರೋ ವಾಲಿಬಾಲ್ ಪಂದ್ಯಾಟ 12ನೇ ವರ್ಷ ಆಗುವಾಗ ಗುಂಡೆಸೆತದ ವಿಜೇತರು ರಕ್ಷಿತ್ ಗುರುಪ್ರಸಾದ್. ಇದರಲ್ಲಿ ಬನ್ನಿ, ಇಲ್ಲದಿದ್ದಲ್ಲಿ ನಂತರ ಬಹುಮಾನಗಳನ್ನು ಸ್ವೀಕರಿಸಿಕೊಳ್ಳಿ ಅಂತ ವಿನಂತಿಸ್ತಾ ಇದ್ದೇನೆ. ರಕ್ಷಿತ್ ಮತ್ತು ಗುರುಪ್ರಸಾದ್. ಹನ್ನೆರಡನೇ ವರ್ಷದಲ್ಲಿ 12 ತಂಡಗಳಿಂದ ಪ್ರೋ ವಾಲಿಬಾಲ್ ಪಂದ್ಯಾಟ ಆಗಿತ್ತು. ಆದರೆ ಪಾಲ್ಗೊಳ್ಳುವಂಥದ್ದು ಎಲ್ಲರ ಕರ್ತವ್ಯ. ಪ್ರಾಯೋಜಕರು ಬಹಳ ಉತ್ಸಾಹದಿಂದ ತಂಡಗಳನ್ನು ಕಟ್ಟಿದ್ರು. ಎಲ್ಲರಿಗೂ ಜಯ ಖಂಡಿತವಾಗಿ ಸಿಗುವುದಿಲ್ಲ. ಅಂತಿಮ ಹಂತದಲ್ಲಿ 4 ತಂಡಗಳನ್ನು ಹೊರತುಪಡಿಸಿ 8 ತಂಡಗಳು ಕೂಟದಿಂದ ನಿರ್ಗಮಿಸಿವೆ. ಈ ತಂಡಗಳನ್ನು ಗೌರವಿಸುವಂತಹ ಸಮಯ. ರಾಧಾಕೃಷ್ಣ ಯಲಡ್ಕ ಮಾಲಕತ್ವದ ಪವರ್ ಪ್ಲಸ್ ಪುಂಜತಾರು ತಂಡ ವೇದಿಕೆಗೆ ಬರಬೇಕು. ದಿನೇಶ್ ಕಾನಾವು ಮಾಲಕತ್ವದ ಶ್ರೀ ವಾರಿಯರ್ಸ್ ತಂಡ ವೇದಿಕೆಗೆ ಬರಬೇಕು. ನೇಮಿರಾಜ್ ಕಡೀರ ಮಾಲಕತ್ವದ ನಿಸರ್ಗ ಅಟ್ಯಾಕರ್ಸ್ ಮಾಲಕರು ದಯಮಾಡಿ ವೇದಿಕೆಗೆ ಬನ್ನಿ. ಮುರುಳಿಯ ವಾರಿಯರ್ಸ್ನ ಪ್ರಶಾಂತ್ ಆದಿ ಮುರುಳಿಯ, ಪುಂಚತ್ತಾರ್ ಲಯನ್ಸ್ನ ಕಿರಣ್ ಪಾಲೆತಡ್ಕ, ದೇವಿ ಪ್ರಸಾದ್ ಟ್ರಾವೆಲ್ಸ್ನ ಅಭಿಲಾಷ್ ವಿಜಯತಡ್ಕ, ಅಂಬರೀಶ್ ವಿಜಯತಡ್ಕ, ಅಯ್ಯಂಗಾರ್ ವಾರಿಯರ್ಸ್ನ ಭವಿಷ್ ಕರಿಮಜಲು ಇವರುಗಳು ವೇದಿಕೆಗೆ ಬಂದು ಗೌರವ ಟ್ರೋಫಿಯನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಾಧಾಕೃಷ್ಣ ಯಲಡ್ಕ ಪವರ್ ಪ್ಲಸ್ ಪುಂಚತಾರು, ರಾಧಾಕೃಷ್ಣ ಪೈಕ RP ವಾರಿಯರ್ಸ್, ಕಿರಣ್ ಪಾಲೆತಡ್ಕ ಪುಂಚತ್ತಾರ್ ಲಯನ್ಸ್, ಭವಿಷ್ ಕರಿಮಜಲು ಅಯ್ಯಂಗಾರ್ ವಾರಿಯರ್ಸ್, ದಿನೇಶ್ ಕಾನಾವು ಶ್ರೀ ವಾರಿಯರ್ಸ್, ನೇಮಿರಾಜ್ ಕಡೀರ ನಿಸರ್ಗ ಅಟ್ಯಾಕರ್ಸ್, ಪ್ರಶಾಂತ್ ಆದಿ ಮುರುಳಿಯ ವಾರಿಯರ್ಸ್, ಅಭಿಲಾಷ್ ವಿಜಯತಡ್ಕ, ಅಂಬರೀಶ್ ವಿಜಯತಡ್ಕ, ದೇವಿ ಪ್ರಸಾದ್ ಟ್ರಾವೆಲ್ಸ್. ಉಳಿದಂತೆ 4 ತಂಡಗಳು ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡಿದ್ದಾವೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಹುಮಾನಗಳನ್ನು ನೀಡುವ ಮೊದಲು ಇದೀಗ ಇಂಡಿವಿಜುವಲ್ ಪ್ರೈಸಸ್ ಅನ್ನ ಈ ದಿವಸದ ಪ್ರೋ ವಾಲಿಬಾಲ್ ಪಂದ್ಯಾಟದಲ್ಲಿ ಬೆಸ್ಟ್ ಫಾಸ್ಟರ್ ಆಗಿ ಮೂಡಿ ಬಂದಿದ್ದಾನೆ ನಿಶಾಂತ್ ಫ್ರಮ್ ಸ್ಟಾರ್ ಪುಂಚತ್ತಾರು. ನಿಶಾಂತ್ ವೇದಿಕೆಗೆ ಬಂದು ಬಹುಮಾನವನ್ನ ತಮ್ಮದಾಗಿಸಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಿಶಾಂತ್ ಸ್ಟಾರ್ ಪುಂಚತ್ತಾರು ಟ್ರೋಫಿ ಹಾಗೂ ಬಹುಮಾನವನ್ನ ನೀಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಬನ್ನಿ. ಚಪ್ಪಾಳೆ. ಇಡೀ ದಿವಸ ಅತಿ ಉತ್ಸಾಹದಿಂದ ಅತ್ಯದ್ಭುತ ಪಾಸರ್ ಆಗಿ ಮೂಡಿ ಬರೆದಿರತಕ್ಕಂತಹ ಸ್ಟಾರ್ ಪುಂಚತ್ತಾರು ತಂಡದ ಆಟಗಾರ ನಿಶಾಂತ್. ಬೆಸ್ಟ್ ಅಟ್ಯಾಕ್ ನನ್ ಅದರ್ ದ್ಯಾನ್ ಕೌಶಿಕ್ ಫ್ರಮ್ ವಾಲಿ ಕಿಂಗ್ಸ್. ಕೌಶಿಕ್ ವಾಲಿ ಕಿಂಗ್ಸ್ ತಂಡದ ಆಟಗಾರ ಬೆಸ್ಟ್ ಅಟ್ಯಾಕ್ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ವೇದಿಕೆಯಿಂದ ಬಹುಮಾನವನ್ನು ಸ್ವೀಕರಿಸಿಕೊಳ್ಳಬೇಕು. ಸಂಘಟಕರು ಆದಷ್ಟು ಬೇಗ ಬಹುಮಾನಗಳನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬೆಸ್ಟ್ ಲಿಬ್ರೋ ಮುಂದಿನ ಬಹುಮಾನ. ಬೆಸ್ಟ್ ಲಿಬ್ರೋ ವಿಕಾಸ್ ಫ್ರಮ್ ಸ್ಟಾರ್ ಪುಂಚತಾರ್. ಬೆಸ್ಟ್ ಅಟ್ಯಾಕರ್ ಕೌಶಿಕ್.
ಈ ದಿವಸದ ವಾಲಿಬಾಲ್ ಪಂದ್ಯಾಟದಲ್ಲಿ ಬೆಸ್ಟ್ ಆಲ್ರೌಂಡರ್ ಯಾರು? ಮಹೇಶ್ ಫ್ರಮ್ ಸ್ಟಾರ್ ಪುಂಚತ. ಮಹೇಶ್ ಅತ್ಯುತ್ಸಾಹದ ಹೊಡೆತಗಳು, ಬೆಳಿಗ್ಗೆಯಿಂದ ಸಂಜೆ ತನಕ ಅದೇ ಶಕ್ತಿ ಸಾಮರ್ಥ್ಯಗಳೊಂದಿಗೆ ಅಂಕಣದ ಮೂಲೆ 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 ಮೂಲೆಗೂ ಕೂಡ ಚೆಂಡನ್ನ ಬಡಿದಟ್ಟಿದಂತಹ ಸ್ಟಾರ್ ಪುಂಚಾರುತ್ತಾರ ತಂಡದ ಪ್ರಮುಖ ಆಟಗಾರ ಅಟ್ಯಾಕರ್ ಮಹೇಶ್ ಇವರು ಈ ದಿವಸದ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ಮಹೇಶ್ ಅಣ್ಣನಿಗೆ ಜೈ. ಅಭಿನಂದನೆಗಳು. ಯುವ ಪ್ರತಿಭಾವಂತ ಆಟಗಾರ ಅನ್ನುವಂಥ ವಿಶೇಷವಾದಂಥ ಪ್ರಶಸ್ತಿಯನ್ನ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಹರೀಶ್ ಕಟೀಲ್ ಅವರು ಹಾಗೂ ಸಂಘಟಕರು ನೀಡ್ತಾ ಇದ್ದಾರೆ. ವಾಲಿ ಕಿಂಗ್ಸ್ ನ ನಿಶಾಂತ್ ರವರು ಈ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ವಾಲಿ ಕಿಂಗ್ಸ್ ನ ನಿಶಾಂತ್ ಯುವ ಪ್ರತಿಭಾವಂತ. ಪಿಲ್ಲು ಯಾನೆ ನಿಶಾಂತ್ ವಿಶೇಷವಾದಂತಹ ಬಹುಮಾನವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಈ ದಿವಸದ ಪ್ರೋ ಕಬಡ್ಡಿ ಪಂದ್ಯಾಟದಲ್ಲಿ ಚತುರ್ಥ ಸ್ಥಾನ, 4ನೇ ಸ್ಥಾನವನ್ನ ಪಡ್ಕೊಳ್ತಾ ಇದೆ. ಅತ್ಯದ್ಭುತ ಆಟದ ಮೂಲಕವಾಗಿ ರಜಾಕ್ ಹಾಗೂ ರಜಿನ್ ಕಲ್ಪನೆ ಅಂಕಜಾಲು ಮಾಲಕತ್ವದ 7 ಸ್ಟಾರ್ ಕಲ್ಪನೆ. ಪ್ರೋ ವಾಲಿಬಾಲ್ ಪಂದ್ಯಾಟದಲ್ಲಿ ಚತುರ್ಥ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಕ್ವಾಲಿಫೈಯರ್ ಹಂತದವರೆಗೆ ಅವಕಾಶವನ್ನ ಪಡೆದುಕೊಂಡು ನಿರ್ಗಮಿಸಿರ್ತಕ್ಕಂತಹ ತಂಡ ರಜಾ ಕಲ್ಪನೆ ಮತ್ತು ರಜೀನ್ ಕಲ್ಪನೆ ಮಾಲಕತ್ವದ 7 ಸ್ಟಾರ್ ಕಲ್ಪನೆ. ಈ ದಿವಸದ ಪಂದ್ಯಾಕೂಟದಲ್ಲಿ ತೃತೀಯ ಸ್ಥಾನವನ್ನ ಗಳಿಸಿಕೊಂಡಿರತಕ್ಕಂಥ ತಂಡ. ಚತುರ್ಥ ಸ್ಥಾನದ ಬಹುಮಾನಗಳು ರು 4,224 ನಗದು ಮತ್ತು ಶ್ರೀಹರಿ ಟ್ರೋಫಿ. ತೃತೀಯ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥ ತಂಡ ಶ್ರೀ ವಿಶ್ವನಾಥ್ ರೈಮಾಳ ಮತ್ತು ದಿವಾಕರ್ ರೈಮಾಳ ಮಾಲಕತ್ವದ ಮಾಳಾ ಟೈಗರ್. ಮಾಳಾ ಟೈಗರ್ಸ್ ಮಾಳಾ ಟೈಗರ್ಸ್ ತಂಡ ತೃತೀಯ ಸ್ಥಾನಕ್ಕೆ ಸೆಕೆಂಡ್ ರನ್ನರ್ ಅಪ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. 6,224 ನಗದು ಮತ್ತು ಟ್ರೋಫಿ. ಕೊಡುಗೆಯನ್ನ ನೀಡಿರ್ತಕ್ಕಂಥ ಎಲ್ಲ ದಾನಿಗಳಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬೆಳಗ್ಗೆಯಿಂದ 12 ತಂಡಗಳಲ್ಲಿ ಟಾಪ್ ಮೋಸ್ಟ್ ಲೀಗ್ನಲ್ಲಿ ಟಾಪ್ ಮೋಸ್ಟ್ ತಂಡವಾಗಿ ಮೂಡಿ ಬಂದು ಅಂತಿಮ ಹಂತದಲ್ಲಿ ಕೂದಲೆಲೆಯ ಅಂತರದಲ್ಲಿ ಪ್ರಶಸ್ತಿಯನ್ನ ತಪ್ಪಿಸಿಕೊಂಡರೂ ಕೂಡ ರನ್ನರ್ ಅಪ್ ಆಗಿ ದ್ವಿತೀಯ ಸ್ಥಾನವನ್ನ ಗಳಿಸಿಕೊಂಡಿದೆ ಪ್ರಶಾಂತ್ ಬಾರೆತ್ತಡಿ ಮಾಲಕತ್ವದ ವಾಲಿ ಕಿಂಗ್ಸ್. ಪ್ರಶಾಂತ್ ಬಾರೆತ್ತಡಿ ಏಕಾಂಗಿಯಾಗಿ ತಂಡವನ್ನ ಕಟ್ಟಿ ಅತ್ಯದ್ಭುತ ಆಟಗಾರರ ಮೂಲಕವಾಗಿ ಕೂಟದುದ್ದಕ್ಕೂ ಕೂಡ ಟಾಪ್ ಮೋಸ್ಟ್ ಟೀಮ್ ಆಗಿ ಅಂತಿಮವಾಗಿ ರನ್ನರ್ ಅಪ್ ಪ್ರಶಸ್ತಿಗೆ ತೃಪ್ತಿ ಪಟ್ಟುಕೊಳ್ತಾ ಇದೆ. ಆದರೆ ಈ ದೀಪಾವಳಿಯಂತೂ ಧಮಾಕ ಅದ್ಭುತವಾದಂತಹ ಸದಾ ನೆನಪಿಡತಕ್ಕಂತಹ ಒಂದು ಮೆರುಗನ್ನ ನೀಡಿದೆ. ಎಲ್ಲ ಆಟಗಾರರಿಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ನಮ್ಮ ಪಚ್ಚು ನಮ್ಮ ಕ್ರೀಡಾ ಕಾರ್ಯದರ್ಶಿಗಳು, ನಮ್ಮ ಫ್ರೆಂಡ್ಸ್ ಕ್ಲಬ್ನ ಕ್ರೀಡಾ ಕಾರ್ಯದರ್ಶಿ ಪ್ರಶಾಂತ್
winners of Pro Volleyball Srihari Trophy 2024, none other than Star Punchata ಮಜೀದ್ ಕೂಡ್ರಸ್ತೆ ಮಾಲೀಕತ್ವದ ತಂಡ. ಚಪ್ಪಾಳೆ. ಕಂಗ್ರಾಚುಲೇಷನ್, ಅಭಿನಂದನೆಗಳು. ಕ್ಷಿಪ್ರವಾಗಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿದೆ. ದಯಮಾಡಿ ನಮ್ಮೊಂದಿಗೆ ಪ್ರಾಯೋಜಕರಾಗಿ ಸಹಕರಿಸಿರುವವರನ್ನ ಗುರುತಿಸ್ತಾ ಇದ್ದೇವೆ. ವೇದಿಕೆಗೆ ಇದ್ದಲ್ಲಿ ತಕ್ಷಣ ಬಂದು ಆದಷ್ಟು ಬೇಗ ಬಂದು ಸ್ಮರಣಿಕೆಯನ್ನ ಸ್ವೀಕರಿಸಿಕೊಂಡು ತೆರಳಬೇಕು. ವಾಲಿಬಾಲ್ನ ನಗದು ಪ್ರಥಮ ಕೊಡುಗೆಯನ್ನು ನೀಡಿರ್ತಕ್ಕಂಥ ಶ್ರೀಮತಿ ಮತ್ತು ಶ್ರೀ ಅನುರಾಧ ಪುತ್ತಿಲ, ಶ್ರೀಮತಿ ಮತ್ತು ಶ್ರೀ ದಿನೇಶ್ ಮಾಳ ವೇದಿಕೆಯಿಂದ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಿ. ದಾನಿಗಳಿಗೆ ನೀಡುವಂತಹ ಸ್ಮರಣಿಕೆಯನ್ನ ಸಿದ್ಧಪಡಿಸಿಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ತಕ್ಷಣ ವೇದಿಕೆಗೆ ನೀಡಬೇಕು ಸಂಘಟಕರು. ಆದಷ್ಟು ಬೇಗನೆ ಕೊಡಬೇಕು. ದಯಮಾಡಿ ರೆಡಿಯಾಗಿ. ಶ್ರೀ ಹರೀಶ್ ಕೃಷ್ಣ ಬೆಂಗಡ್ಕ, ಭಾರತೀಯ ರೈಲ್ವೆ ಇಲಾಖೆ. ಮನೆಯವರು ಇದ್ದಲ್ಲಿ ಬನ್ನಿ. 1-2 ಸಲ ಹೇಳುತ್ತೇವೆ, ಸಮಯ ಅಭಾವ, ಕೊರತೆ ಇದೆ. ದಯಮಾಡಿ ತಮ್ಮನ್ನೆಲ್ಲ ಕೂಡ ಗೌರವದಿಂದಲೇ ಗುರುತಿಸಿದ್ದೇವೆ ಅನ್ನುವಂಥ ಭಾವನೆ ನಮ್ಮದು. ಶ್ರೀ ಅನುರಾಧ ಪುತ್ತಿಲ, ಶ್ರೀ ಹರಿಕೃಷ್ಣ ಬೆಂಗಡ್ಕ, ಭಾರತೀಯ ರೈಲ್ವೆ ಇಲಾಖೆ, ಬೇಗನೆ ಬಂದು ಇದನ್ನ ಸ್ವೀಕರಿಸಿಕೊಳ್ಳಿ. ದ್ವಿತೀಯ ನಗದು ಕೊಡುಗೆ 8224 ಜೋಕಾಳಿ ಬಳಗ ಕೃಷ್ಣಾಪುರ ಕಾಯಮನ. ನಮ್ಮ ಅಂಕಣದ ಸಿದ್ಧತೆಯಲ್ಲಿ ಬಹಳ ದಿನಗಳಿಂದ ಅತ್ಯುತ್ತಮ ಕೆಲಸವನ್ನ ನಿರ್ವಹಿಸಿಕೊಟ್ಟಿದ್ದೀರಿ. ತಮಗೆ ಅಭಿಮಾನದ ಅಭಿನಂದನೆ. ಶ್ರೀಮತಿ ಮತ್ತು ಶ್ರೀ ಕುಮಾರ್ ಪುರ್ಲುಪ್ಪಾಡಿ, ಷಣ್ಮುಖ ಕ್ಯಾಟರರ್ಸ್ ಸೇನರ್ಕಲ್ಲು ಇದ್ದಲ್ಲಿ ಸ್ವೀಕರಿಸಿಕೊಳ್ಳಿ. ತೃತೀಯ ನಗದು ಕೊಡುಗೆ ಶ್ರೀ ಶಿವಕುಮಾರ್ ಕಡೀರ, ತೇಜಸ್ ನೆಟ್ವರ್ಕ್ಸ್ ಬೆಂಗಳೂರು, ಶಿವಕುಮಾರ್ ಕಡೀರ. ಶ್ರೀಮತಿ ಮತ್ತು ಶ್ರೀ ನೇಮಿರಾಜ್ ಕಡೀರ, ನಿಸರ್ಗ ಚಿಕನ್ ಸೆಂಟರ್ ಪುಚ್ಚತ್ತಾರು, ನೇಮಿರಾಜ್ ಕಡೀರ ಇದ್ದಲ್ಲಿ ಬಂದು ಸ್ವೀಕರಿಸಿಕೊಳ್ಳಿ. ನಜೀರ್ ದೇವಸ್ಯ ನಗದು ಕೊಡುಗೆಯನ್ನು ನೀಡಿ ಸಹಕರಿಸಿದ್ದಾರೆ. ಟ್ರೋಫಿಯ ಕೊಡುಗೆ ಹರೀಶ್ ಕಡೀರ, ಭಾರತೀಯ ರೈಲ್ವೆ ಇಲಾಖೆ. ತಾವು ಕೂಡ ಇದರಲ್ಲಿ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಿ. ವೈಯಕ್ತಿಕ ಟ್ರೋಫಿಗಳ ಕೊಡುಗೆ ಶ್ರೀ ಹರೀಶ್ ಪೈಕ ಕಾಯರ್ತಡಿ, ಶ್ರೀಮತಿ ಶ್ರೀ ಅನಂತ ಬೈಲಂಗಡಿ. ತಡ ಮಾಡದೆ ಬನ್ನಿ. ಹರೀಶ್ ಪೈಕ ಕಾಯರ್ತಡಿ, ಅನಂತ ಬೈಲಂಗಡಿ. ವೈಯಕ್ತಿಕ ನಗದು ಕೊಡುಗೆ ಶ್ರೀ ರವೀಂದ್ರ ಮಾಳ. ಭಾಗವಹಿಸಿದ ತಂಡಗಳಿಗೆ ಪ್ರೋತ್ಸಾಹ ಕೊಡುಗೆ ಪ್ರಶಾಂತ್ ಪೈಕ. ಪ್ರೋತ್ಸಾಹಕ ಬಹುಮಾನದ ಕೊಡುಗೆ ಶ್ರೀ ಪ್ರಶಾಂತ್ ಪೈಕ. ಸ್ಥಳೀಯ ಪುರುಷರ ಮಹಿಳೆಯರ ಆಟೋಟದ ಸ್ಪರ್ಧೆಗಳ ನಗದು ಕೊಡುಗೆ ಪ್ರಮೋದ್ ನಾವೂರು, ಶ್ರೀ ವಿಶ್ವನಾಥ್ ರೈಮಾಳ. ಗುಂಡೆಸೆತ ಬಹುಮಾನದ ಕೊಡುಗೆ ಪ್ರಖ್ಯಾತ್ ಪುಂಚತ್ತಾರು, ಇಡ್ಯಡ್ಕ ಕಾಂಪ್ಲೆಕ್ಸ್ ಪುಂಚತ್ತ. ಪ್ರಖ್ಯಾತ್. ಹಗ್ಗ ಜಗ್ಗಾಟದ ಬಹುಮಾನದ ಕೊಡುಗೆ ಶ್ರೀ ಪ್ರಶಾಂತ್ ಆದಿಮರುಳ್ಯ, ಶ್ರೀ ಕಮಲಾಕ್ಷ ಕಡೀರ. ಸಂಗೀತ ಕುರ್ಚಿ ಬಹುಮಾನದ ಕೊಡುಗೆ ವಾಣಿ ಶ್ರೀಧರಗೌಡ ಬೈಲಂಗಡಿ. ತಮ್ಮೆಲ್ಲರ ಪ್ರೋತ್ಸಾಹವೇ ಈ ಕಾರ್ಯಕ್ರಮದ ಯಶಸ್ವಿನ ಮುನ್ನುಡಿ. ಮಕ್ಕಳ ಬಹುಮಾನದ ಪ್ರಾಯೋಜಕರು ಶ್ರೀ ತಾರಣ ತಮ್ಮುಡೈ ಮಜಲು. ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ಅನೇಕರು ಸಹಕಾರ ಕೊಟ್ಟಿದ್ದಾರೆ. ವಾಲಿಬಾಲ್ ಮತ್ತು ನೆಟ್ಟಿನ ಕೊಡುಗೆ ಶ್ರೀ ಗಿರೀಶ್ ಮಾಳ, ಶ್ರೀ ನವೀನ್ ಮಾಳ ಬೆಂಗಳೂರು. ಹಾಗೂ ನವೀನ್ ಮಾಳ ಬೆಂಗಳೂರು. ಅನ್ನದಾನದ ಪ್ರಾಯೋಜಕರು ಸುಮಾರು ವರ್ಷಗಳಿಂದ ಸುಮಾರು 25,000ಕ್ಕಿಂತಲೂ ಹೆಚ್ಚಿನ ಒಂದು ಧನವನ್ನ ವ್ಯಯಿಸಿ ಅನ್ನದಾನ ನೀಡ್ತಾ ಇರುವಂತಹ ಧರ್ಮಪಾಲ ಬೆದ್ರಂಗಲ, ಪ್ರಕಾಶ್, ಚೇತನ್, ಅಜಿತ್, ಕಾರ್ತಿಕ್, ನಿತೇಶ್, ಚರಣ್, ಚಿಂತನ್ ಬೆದ್ರಂಗಳ ಇವರುಗಳು ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧರ್ಮಪಾಲ, ಪ್ರಕಾಶ್, ಚೇತನ್, ಅಜಿತ್, ಕಾರ್ತಿಕ್, ನಿತೇಶ್, ಚರಣ್, ಚಿಂತನ್ ಬೆದ್ರಂಗಳ ವೇಗವಾಗಿ ಬಂದು ಸ್ವೀಕರಿಸಿಕೊಳ್ಳಿ. ರಾತ್ರಿ ಉಪಹಾರದ ವ್ಯವಸ್ಥೆಯಲ್ಲಿ ಮೋನಪ್ಪ ಬಂಡಾಜೆ, ಮಾಧವ ಕಲ್ಪಡ, ಅನಿಲ್ ಕರಿಮಜಲು, ಅಶ್ವಿನ್ ಕರಿಮಜಲು ಸಹಕಾರವನ್ನು ನೀಡಿದ್ದೀರಿ. ಎಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕೋರ್ಟ್ ಬೆಲ್ಟ್ ಕ್ರೀಡಾ ನೆಟ್ಟಿನ ಸಹಕಾರ ಹರೀಶ್ ಬಿರ್ನೇಲು, ಸುಗಂಧ ಕುಮಾರ್ ಬಿರ್ನೇಲು, ಪ್ರವೀಣ್ ಬಿರ್ನೇಲು, ರಕ್ಷಿತ್ ಬಿರ್ನೇಲು, ದೀಕ್ಷಿತ್ ಬಿರ್ನೇಲು.
ಹರೀಶ್, ಸುಗಂಧ, ಪ್ರವೀಣ್, ರಕ್ಷಿತ್, ದೀಕ್ಷಿತ್ ಬಿರ್ನೇಲು ಎಲ್ಲರಿಗೂ ಕೂಡ ವಂದನೆಗಳು. ಆಮಂತ್ರಣ ಪತ್ರಿಕೆಯ ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ಈಗಾಗಲೇ ನಾವು ಗುರುತಿಸಿದ್ದೇವೆ. ಶ್ರೀಮತಿ ಪಾರ್ವತಿ ನಾರಾಯಣಗೌಡ ಮತ್ತು ಮಕ್ಕಳು ಇಡ್ಯಡ್ಕ ಕಾಂಪ್ಲೆಕ್ಸ್ ಪುಂಚತಾರು ಎಡಮಂಗಲ ಶಾಲೆಯಲ್ಲಿ ಪ್ರಸ್ತುತ ಮುಖ್ಯ ಗುರುಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಪಾರ್ವತಿ ಮೇಡಮ್ ರವರು ನಮ್ಮ ಈ ದಿವಸದ ಆಮಂತ್ರಣ ಪತ್ರಿಕೆಗೆ ಕೊಡುಗೆಯನ್ನು ನೀಡಿದರೆ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಿ ಮೇಡಮ್. ಶ್ರೀ ಆನಂದಗೌಡ ಅಂಬುಲ ಮತ್ತು ಮಕ್ಕಳು ಹೋಟೆಲ್ ಭಗವತಿ ಇಡ್ಯಡ್ಕ ಕಾಂಪ್ಲೆಕ್ಸ್ ಇವರಿಗೆ ಕೂಡ ವಿಶೇಷವಾದ ಕೃತಜ್ಞತೆಗಳು. ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಶ್ರೀ ದೇವರಾಜ ವಾಯುಪುತ್ರ ಪಾರ್ಸೆಲ್ ಸರ್ವಿಸಸ್ ಮಂಗಳೂರು. ಇದರಲ್ಲಿ ಬನ್ನಿ ಸರ್. ಶ್ರೀ ಸತ್ಯನ್ ಡಿಜೆ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ದೊಡ್ಡಮನೆ ಕೊರ್ಮಡ್ಕ. ಶ್ರೀ ಕೇಶವ ನಾಯಕ್ ಮತ್ತು ಮಕ್ಕಳು ಚಾರ್ವಕ. ಯಾರಾದರೂ ಇದರಲ್ಲಿ ಮಾಡಿ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಳಿ. ಶ್ರೀ ಹೇಮಲತಾ ಚಂದ್ರಶೇಖರ್ ಕಜೆ ಬರಂಗಾಯ ಧರ್ಮಸ್ಥಳ. ಕುಮಾರ್ ಪುರ್ಲುಪಾಡಿ ಎನೆಕಲ್ಲು. ಭಾಸ್ಕರ ಬಾಳೆತೋಟ ಮತ್ತು ಮಕ್ಕಳು ದಾಮೋದರ ಕುಲಾಲ್ ಅಧ್ಯಕ್ಷರು ಶ್ರೀಮಾತಾ ಸೌಹಾರ್ದ ಸಹಕಾರಿ ಸಂಘ ದರ್ಬೆ ಪುತ್ತೂರು. ಶ್ರೀ ಜಯನ್ ಸಿಆರ್ಪಿ ಎನ್ಮೂರು ಈಗಾಗಲೇ ಸ್ವೀಕರಿಸಿದ್ದಾರೆ. ಶ್ರೀ ಹರೀಶ್ ಉದೇರಿ ಟಿಂಬರ್ ಮರ್ಚೆಂಟ್. ಶ್ರೀ ರಾಜೇಶ್ ಕೆ ಸಹಾಯಕ ಇಂಜಿನಿಯರ್ ಮೆಸ್ಕಾಂ ಪುತ್ತೂರು. ಶ್ರೀ ಶೇಷಪ್ಪಗೌಡ ಬೆದ್ರಂಗಳ. ಶ್ರೀ ಭರತ್ ಕೆಮ್ಮಾರ. ಶ್ರೀ ಧರ್ಣಪ್ಪ ಅಂಬುಲ ವೈಷ್ಣವ ಟ್ರೇಡರ್ಸ್ ಕಾಣಿಯೂರು. ಶ್ರೀ ಲೋಹಿತ್ ಚೆಮ್ಮನೂರು. ಶ್ರೀ ಸುಬ್ರಹ್ಮಣ್ಯ ಕೆಎಂ ಅಧ್ಯಕ್ಷರು ನಮ್ಮೂರ ನಮ್ಮ ಕನಸು ಸೇವಾ ಟ್ರಸ್ಟ್ ಕಲ್ಪಡ. ಶ್ರೀ ಹರೀಶ್ ರೈ ಶ್ರೇಣಿ ಕಾಣಿಯವರು ಸ್ವೀಕರಿಸಿದ್ದಾರೆ. ಶ್ರೀ ಲೋಕೇಶ್ ಶೇರ ದೋಲ್ಪಾಡಿ ಅರುಣೋದಯ ಯುವಕ ಮಂಡಲ ದೋಲ್ಪಾಡಿ. ಯುವರಾಜ್ ಕಲ್ಪಡ ಗೆಳೆಯರ ಬಳಗ ಕಲ್ಪಡ. ರತನ್ ರೈ ಕಾರ್ಲಾಡಿ ಯುವಶಕ್ತಿ ಗೆಳೆಯರ ಬಳಗ ಕೆಳಂಬಿರಿ. ಅದೇ ರೀತಿ ಚಂದ್ರಶೇಖರ್ ಗೌಡ ಉದ್ಯಮಿಗಳು ರಾಷ್ಟ್ರೀಯ ಕಾಂಪ್ಲೆಕ್ಸ್ ಕಾಣಿಯವರು ನಮ್ಮೊಂದಿಗಿದ್ದೀರಿ. ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅನುರಾಜ್ ಸಿಬಿ ಅಧ್ಯಕ್ಷರು ದುರ್ಗಾ ಕ್ರೀಡಾ ಸಂಘ ಅಲೆಕ್ಕಾಡಿ. ಅನುರಾಜ್. ಸುಪ್ರೀತ್ ಕುಮಾರ್ ಜೈನ್ ಬೆಳೆಂದೂರು ಗುತ್ತು. ಸೀತಾರಾಮ್ ಗೌಡ ಮುಂಡಾಲ ನಿವೃತ್ತ ಪ್ರಧಾನ ಅಂಚಪಾಲಕರು. ಅವಿನಾಶ್ ಬೈತಡ್ಕ ಈಗಾಗಲೇ ಬಂದಿದ್ದಾರೆ. ಪ್ರಗತ್ ರಾಜ್ ಬೈತಡ್ಕ ಯುವ ಉದ್ಯಮಿಗಳು. ಪ್ರಗತ್ ರಾಜ್ ವಿದ್ಯಾಲಯ ವೇದಿಕೆಗೆ ಬನ್ನಿ. ಸಂತೋಷ್ ಕುಮಾರ್ ಕಾಣಿಯವರು ಪೊಲೀಸ್ ಇಂಟೆಲಿಜೆನ್ಸ್ ಮ್ಯಾಂಗ್ಳೂರ್ ಇದರಲ್ಲಿ ವೇದಿಕೆಗೆ ಬನ್ನಿ. ಯತೀಶ್ ಸವಣೂರು ಬಜ್ಪೆ ಯುವ ಉದ್ಯಮಿಗಳು. ಲೋಕೇಶ್ ಅಗಲಿ ಅಧ್ಯಕ್ಷರು ಸದಾಶಿವ ಯುವಕ ಮಂಡಲ ಆಗಲಿ ಇದರಲ್ಲಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕರು ಗೌರವಾಧ್ಯಕ್ಷರು ಶ್ರೀ ಮೋಹನ್ ಗೌಡ ಇಡ್ಯಡ್ಕ ಈಗಾಗಲೇ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಶ್ರೀ ಹರೀಶ್ ಪೈ ಕಟೀಲು ವೇದಿಕೆಯಲ್ಲಿದ್ದಾರೆ. ಶ್ರೀ ಹರೀಶ್ ಪೈ ಕಡಬ ಯುವ ಉದ್ಯಮಿಗಳು ನಮಗೆ ವಿಶೇಷ ಸಹಕಾರವನ್ನು ನೀಡಿದ್ದೀರಿ ಸರ್. ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಧರ್ಮಪಾಲ ಅಕ್ವಾ ಟೆಕ್ನಾಲಜಿ ಅನವುಗುಡ್ಡೆ ಹರೀಶ್ ಪೈ ವೇದಿಕೆಯಲ್ಲಿದ್ದಾರೆ. ಶ್ರೀಮತಿ ಹೇಮಲತಾ ಚಂದ್ರಶೇಖರ್ ಮತ್ತು ಮಕ್ಕಳು ಶಾಲು ಹಾಗೂ ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭಾಸ್ಕರ ಬಾಳೆತೋಟ ಮತ್ತು ಮಕ್ಕಳು ಇದರಲ್ಲಿ ವೇದಿಕೆಗೆ ಬನ್ನಿ. ದಾಮೋದರ ಕುಲಾಲ್ ಅಧ್ಯಕ್ಷರು ಶ್ರೀಮಾತಾ ಸೌಹಾರ್ದ ಸಹಕಾರಿ ಸಂಘ ದರ್ಬೆ. ನಿರಂಜನ್ ಬೀಜತಡ್ಕ. ರಂಜಿತ್ ಮತ್ತು ವಿಖ್ಯಾತ್ ಬಿರ್ನೇಲು. ದೀಕ್ಷಿತ್ ಕಾರ್ಯ. ಯತೀಶ್ ಸವಣೂರು ಬಜ್ಪೆ. ಕರಿಮಜಲು ಬ್ರದರ್ಸ್. ರವೀಂದ್ರ ಅನಿಲ. ಭುವನ್ ಆರ್ಮಿ. ಭುವನ್ ಭಾರತೀಯ ಸೇನೆ. ರಮೇಶ್ ಬಂಡಾಜೆ. ಮುನ್ನಾ ಆರ್ ಡಿ ಸ್ಟೋರ್ ಪೆರಾಜೆ. ದಿವಾಕರ್ ಎನ್ಎಸ್ ಪುಂಚತ್ತಾರು. ಸತ್ಯನ್ ಡಿಜಿ. ದೇವರಾಜ ವಾಯುಪುತ್ರ ಪಾರ್ಸೆಲ್ ಮಂಗಳೂರು. ಮಲೆಕೆರ್ಚಿ ಬ್ರದರ್ಸ್. ದಯಾನಂದ ಬೀರ್ಕುಡಿಕೆ ದಿನೇಶ್ ಪೈಕ. ದಿವಾಕರ್ ಕಂಪ. ಅವಿನಾಶ್ ನೇಟಾಜೆ. ರೂಪರಾಜ್ ಕಾಯರ. ನಿತಿನ್ ಬೀಜತಡ್ಕ. ತಿಮ್ಮಪ್ಪ ಬೀರುಗುಡಿಕೆ. ಚೇತನ್ ಚಿಂತನ್ ಸಿಸಿ ಕನ್ಸ್ಟ್ರಕ್ಷನ್ ಕಾಣಿಯೂರು. ಕರುಣಾಕರ್ ಮ್ಯಾಂಗಳೂರು. ಶ್ರೀ ಪುಟ್ಟು ಗಣೇಶ್ ಕಲ್ಲರ್ಪೆ. ಶ್ರೀಹರಿ ಭಟ್ ಶೇರ ಸ್ವೀಕರಿಸಿದ್ದಾರೆ. ಪುನೀತ್ ಬೆದ್ರಂಗಳ. ವಿಶ್ವನಾಥ ಗೌಡ ಕಾರ್ಯ. ಕಿರಣ್ ಪಾಲೆತಡ್ಕ.
ಸುಬ್ರಹ್ಮಣ್ಯ ಕೂರೇಲು ಅಧ್ಯಕ್ಷರು ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟ ದೊಳ್ಪಾಡಿ, ಸುರೇಶ್ ಬೀರುಕುಡಿಕೆ, ವಾಮನ ಕಡೀರ, ಮಧುಕರ ಬೆಂಗಡ್ಕ, ದಿನೇಶ್ ಕರಿಮಜಲು ಉತ್ಸಾಹಿ ಗೆಳೆಯರ ಬಳಗ ಅಪ್ಪಡದವರು ಬಂದು ಸ್ವೀಕರಿಸಿಕೊಳ್ಳಿ. ರಾಧಾಕೃಷ್ಣ ಏಲಡ್ಕ ಪವರ್ ಪ್ಲಸ್, ಜಯಲಕ್ಷ್ಮಿ ದಿನಕರಗೌಡ ಅಡ್ಡಿಯಾರ್ ಮಂಗಳೂರು, ಅಜಿತ್ ನಿಡ್ಡಾಜೆ, ಜಯರಾಮ ನಳಿಯಾರು, ಪುನೀತ್ ಕುಮಾರ್ ಮಾನ್ಯಡ್ಕ, ಸತ್ಯಾನಂದ ನಾವೂರು, ರಂಜಿತ್ ನಳಿಯಾರು, ಮಿಥುನ್ ಪೈಕ, ದೇವಿಪ್ರಸಾದ್ ಗೌಡ ಬಿರ್ನೇಲು, ರಾಧಾಕೃಷ್ಣ ಜಿಜಿ ಪೊಲೀಸ್ ಇಲಾಖೆ ಪುತ್ತೂರು. ಇವರುಗಳ ಜೊತೆಗೆ ನಮಗೆ ಶ್ರೀ ಪಾರ್ವತಿ ನಾರಾಯಣಗೌಡ ಮತ್ತು ಮಕ್ಕಳು ಇಡ್ಯಡ್ಕ ವಿಶೇಷ ಪ್ರಾಯೋಜಕತ್ವವನ್ನು ನೀಡಿದ್ದೀರಿ. ಅದೇ ರೀತಿ ಭಗವತಿ ಹೋಟೆಲ್ ಮೂರ್ತೆದಾರರ ಬ್ಯಾಂಕನ್ನು ಈಗಾಗಲೇ ಗೌರವಿಸಿದ್ದೇವೆ. ಶ್ರೀಮತಿ ಪಾರ್ವತಿ ನಾರಾಯಣಗೌಡ ಮತ್ತು ಮಕ್ಕಳು ಇಡ್ಯಡ್ಕ ಕಾಂಪ್ಲೆಕ್ಸ್ ಜಾಹೀರಾತನ್ನು ನೀಡಿ ಸಹಕರಿಸಿದ್ದೀರಿ. ಹೋಟೆಲ್ ಶ್ರೀ ಭಗವತಿ ಇವರು ಕೂಡ ಜಾಹೀರಾತನ್ನು ನೀಡಿ ಸಹಕರಿಸಿದ್ದಾರೆ. ಇವರಿಗೆ ವಿಶೇಷವಾದಂತಹ ಅದೇ ರೀತಿ ಹರೀಶ್ ಪೈ ಕಡಬ ಇವರಿಗೆ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಗೌರವದ ಸನ್ಮಾನ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಶೇಷ ನಾಟಕ ಪ್ರದರ್ಶನ ಆಗ್ತಾ ಇದೆ. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಾಶ್ರಿತ ಸಾಯಿ ಶಕ್ತಿ ಕಲಾಬಲಗ ಉರ್ವ ಚಿಲಿಮಿ ಮಂಗಳೂರು ಶ್ರೀಮತಿ ಲಾವಣ್ಯ ವಿಶ್ವಾಸದಾಸ್ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮೇಡಮ್, ಬಹುಶಃ ಜೋಡು ಜಿಟಿಕೆ ನಾಟಕದ ನಿರ್ಮಾಪಕರು ಇವರು. ಸಾಯಿ ಶಕ್ತಿ ಬಳಗವನ್ನ ಕಟ್ಟಿಕೊಂಡು ಸುಮಾರು 60 ಜನರ ತಂಡ ಕಳೆದ ಯಶಸ್ವಿ ಪೌರಾಣಿಕ ನಾಟಕವಾದಂತಹ ಬಳ್ಳಿ ಮಲೆತ ಶಕ್ತಿರು ಎಂಬ ನಾಟಕವನ್ನ ಅನೇಕ ಪ್ರದರ್ಶನ ನೀಡಿ ಯಶಸ್ವಿಯಾಗಿಸಿದ್ದೀರಿ. ಈ ವರ್ಷ ನಮ್ಮೂರಿಗೆ ಜೋಡು ಜೀಟಿಗೆ ಸತ್ಯದ ಸಾದಿಗೆ ಧರ್ಮದ ಬಲ್ಪು ಎನ್ನುವಂತಹ ತುಳು ನಾಟಕವನ್ನ ಸಂಯೋಜಿಸಿ ನಿರ್ಮಾಪಕರಾಗಿದ್ದುಕೊಂಡು ತಂಡವನ್ನ ಕಟ್ಟಿ ಬೆಳೆಸ್ತಾ ಇದ್ದೀರಿ. ತುಳು ರಂಗಭೂಮಿಗೆ ಅದ್ವಿತೀಯವಾದ ಕೊಡುಗೆಯನ್ನ ನೀಡ್ತಾ ಇರುವಂತಹ ತಾವು ತುಳು ರಂಗಭೂಮಿದ ಕ್ಷೇತ್ರಡು ಕಿಣ್ಯ ಪದ್ಯದಿ ಒಂದು ರಡ್ಡೆನೆ ನಾಟಕವಾದ ಇನಿತ ದಿನ ಪ್ರದರ್ಶನ ಅವರುಂಡು ಜೋಡು ಜಿಟ್ಟಿಗೆ ನಾಟಕ ಮಸ್ತ್ ಪ್ರದರ್ಶನ ತೋಜಾವಡೆ ದೇವೇರು ನಿಖಲ್ ನಮ್ಮನಂಚಿತನ ದೇವೇರು ಆಯುಷ್ಯ ಆರೋಗ್ಯ ಭಾಗ್ಯನ ನಿಖಲ ತಂಡದ ಕ್ಲಿಗಂಚನೆ ಮಾತ ಕಲಾವಿದಗಳ ಕೊರಡು ಪಂಪಿನ ಆಶಯ ದೊಟ್ಟುಗು ಇಡೀ ತಂಡಗಳ ಎಟೆಪ್ಪನ್ನು ಬಯಕೊಂದು ಈ ಗೌರವ ತಮ್ಮನನ್ನು ಪಟ್ಟೊಂದುಲ್ಲ ಬಂದುಲೆ ಮಾತೆರಟ ಸಂಘಟನೆದ ನಮ್ಮ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ದ ಜವನೆರಟ ಮಾತೆರಟ್ಲ ಕ್ಷಮೆಯನ್ನು ನಟ್ಟೊಂದು ವಿಶೇಷವಾದ ಒಂದು ಸನ್ಮಾನ ಕಾರ್ಯಕ್ರಮ ಇನ್ನಿತ ದಿನದಿ ಒಂದ ಬಹುಶಃ 11 ವರ್ಷದಿಂಚಿ ನಮ್ಮೊಟ್ಟಿಗೂ ಕಾರ್ಯದರ್ಶಿಯಾದ ಬೇಲೆ ಮಲ್ತೊಂದು ಪುನಂಚಿತನ ಶ್ರೀ ಮೋನಪ್ಪ ಬಂಡಾಜೆ ಮೇರೆಗೆ ಈ ವೇದಿಕೆಡೆ ವಿಶೇಷವಾಯಿನ ಒಂದು ಗೌರವ ಸನ್ಮಾನನು ಸಲ್ಲಿಸಾಯವರಲ್ಲ ಎಂದೇನ ಮೇರೆ ಸ್ವೀಕಾರ ಮಲ್ಪೋಡು ಪಂಡದೆ ವಿನಂತಿ ಮಲ್ತೊಂದುಲ್ಲ ಎಕಡೆ ಪನ್ನ ಲೆಕ್ಕನೆ ಎಳೆಮರೆಯ ಕಾಯಿ ಆದಿತ್ತೊಂದು ಮಾತ ಕೆಲಸನು ಬಾರಿ ಪೊರ್ಲುಡು ಮಲ್ಪುಣಂಚಿತ ನಮ್ಮ ಮೋನಪ್ಪನೇ. ಕಡಬ ತಾಲೂಕು ಕಾಣಿಯೂರು ಗ್ರಾಮದ ಬಂಡಾಜೆ ಪದ್ಮಪ್ಪ ಪೂಜಾರಿ ಮತ್ತು ನೀಲಮ್ಮ ದಂಪತಿಗಳ 4ನೇ ಮಗನಾಗಿ ಏಪ್ರಿಲ್ 1974ರಲ್ಲಿ ಜನನ. ಪ್ರಾಥಮಿಕ ಶಿಕ್ಷಣ ಬೊಬ್ಬೆಕೇರಿಯಲ್ಲಿ, ಪ್ರೌಢ ಶಿಕ್ಷಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಣಿಯೂರಿನಲ್ಲಿ ಪೂರೈಸಿ ಪುತ್ತೂರಿನ ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸಿ ನಂತರ ಸ್ವಂತ ಉದ್ಯಮಿಯಾಗಿ ಕೆಲವು ಜನರಿಗೆ ಉದ್ಯೋಗವನ್ನ ನೀಡಿದ್ದೀರಿ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ತೊಡಗಿಸಿಕೊಂಡಿದ್ದೀರಿ. ನಾವೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಸಮಿತಿಯಲ್ಲಿ 22 ವರ್ಷ ಸದಸ್ಯರಾಗಿ, ಕಾರ್ಯದರ್ಶಿಯಾಗಿ, ಶ್ರೀಹರಿ ಭಜನಾ ಮಂಡಳಿಯ ಸದಸ್ಯರಾಗಿ, ವಿಷ್ಣುಮೂರ್ತಿ ದೇವಸ್ಥಾನ ಕರಿಮಜಲು ಆಡಳಿತ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಕರಿಮಜಲು ಗ್ರಾಮದ ದೇವಸ್ಥಾನ ಅಮ್ಮನವರ ದೇವಸ್ಥಾನ ಜೊತೆ ಕಾರ್ಯದರ್ಶಿಯಾಗಿ, ಯಕ್ಷ ವೇದಿಕೆ ಕಾಣಿಯೂರು ಇದರ ಉಪಾಧ್ಯಕ್ಷರಾಗಿ, ಬೊಬ್ಬೆಕೇರಿ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಕಾಣಿಯೂರು ಇಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಿರ್ನೇಲಿಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾಗಿ, ನಮ್ಮ ಕ್ಲಬ್ಬಿನ ಹೆಮ್ಮೆಯ ಕಾರ್ಯದರ್ಶಿಯಾಗಿ 11 ವರ್ಷದಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ಪ್ರಸ್ತುತ ಪ್ರಶಾಂತ್ ಮಹಲ್ನಲ್ಲಿ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು ಒಂಟಿಯಾಗಿದ್ದೀರಿ, ಆದಷ್ಟು ಬೇಗ ಜಂಟಿಯಾಗಿ ಅನ್ನುವ ಆಶಯವನ್ನ ಈ ಮೂಲಕವಾಗಿ ಆಶಿಸುತ್ತಾ ದೇವರು ಆಯುಷ್ಯ ಆರೋಗ್ಯ ಸನ್ಮಂಗಲವನ್ನ ನೀಡಲಿ ಮೋನಪ್ಪನ ಇಲ್ಲಿಗೆ ಪ್ರೀತಿದ ತಮ್ಮನ ಒಂದು ನಮ್ಮ ಮಾತೆರ್ನ ಜವನೇರನ ಪ್ರೀತಿದ ಒಂದು ಆಶಯ ಇನ್ನೊಂದು ಸಹಕಾರ ನಮ್ಮ ಕ್ಲಬ್ ದೊಟ್ಟು ಗಿಂಚನೆ ಇಪ್ಪಡು ಪ್ರೀತಿ ಇಪ್ಪಡು ಮಾತು ಜವನೇರನ ಒಟ್ಟಾದ ತುಂಬಿಕೊಂಡು ಪುನಂಚಿತನ ಕಾರ್ಯ ಮಲ್ತೊಂದು ಪಿಳ್ಳೆ ದೇವರೆಡ್ಡೆ ಮಲ್ಪಡು ಬಂತು ಆಶಯವನ್ನು ವ್ಯಕ್ತಪಡಿಸ ಒಂದು ಈ ಗೌರವ ತಮ್ಮನನ್ನು ಪಟ್ಟೊಂದಿಲ್ಲ.
ಸುದೀರ್ಘ ಕಾರ್ಯಕ್ರಮ ಹೌದು, ಆದರೆ ನಮ್ಮ ಕನಸುಗಳು ಖಂಡಿತವಾಗಿಯೂ ಅಂತಿಮ ಹಂತವನ್ನು ತಲುಪಲೇಬೇಕು ಅನ್ನುವಂತಹ ಆಶಯದೊಂದಿಗೆ ಮತ್ತೆ ಸಭಿಕರಲ್ಲಿ ಕ್ಷಮೆಯನ್ನ ಯಾಚಿಸುತ್ತಾ ಕಾರ್ಯಕ್ರಮದ ಪ್ರಧಾನ ಘಟ್ಟಕ್ಕೆ ಬರ್ತಾ ಇದ್ದೇವೆ. ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಶ್ರೀ ಮೋಹನ್ ಗೌಡ ಇಡ್ಡಿಡ್ಕ ವಕೀಲರು, ಗೌರವಾಧ್ಯಕ್ಷರು ಶ್ರೀ ಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಜತ್ತಾರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದೀಪಾವಳಿಯ ಈ ಪುಣ್ಯ ದಿವಸದ ಶುಭಾಶಯಗಳನ್ನು ತಮಗೆಲ್ಲರೂ ಕೂಡ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಭಾಳಷ್ಟು ಸಮಯ ಮೀರಿದೆ, ಆದರೂ ಕೂಡ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದಂಥ ನಡೆಸ್ಕೊಂಡು ಬಂದಿರತಕ್ಕಂಥ ಎಲ್ಲ ನಮ್ಮ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಪ್ರಥಮವಾಗಿ ಹೃದಯಾಂತರಾಳದಿಂದ ನಮ್ಮ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಇಂಥ ಒಂದು ಸಮಾರಂಭದ ಮೂಲಕ ನಮ್ಮ ಅಭಿಮಾನವನ್ನು ಸ್ವೀಕರಿಸಿದಂಥ ಡಾಕ್ಟರ್ ಅಜಯ್ ಅವರೇ, ನಮ್ಮ ಜೋಸ್ ಅಲುಕಾಸಿನ ಮ್ಯಾನೇಜರ್ ಅಂತ ರತೀಶ್ರೇ, ಉಪನ್ಯಾಸಕರಾದಂಥ ನವೀನ್ ಕುಮಾರ್ರೇ, ಯುವ ನಾಯಕರು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಂಘಟನೆ ಮಾಡುವಂಥ ಸುರೇಶ್ ರೇ ಅವರೇ, ಹರೀಶ್ ಪೈ ಅವರೇ, ಇವರು ನಮ್ಮ ಮಹಿಳಾ ಸಮಿತಿಯ ಅಧ್ಯಕ್ಷರೇ ಹರೀಶ್ ರೇ, ಮೋನಪ್ಪ ಬಂಡಾಜಿ ಅವರೇ ಮತ್ತು ರಾಧಾಕೃಷ್ಣ ಪೈಕರ್ ಮತ್ತು ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಿಯಂದಿರೇ, ಇಲ್ಲೂ ಯಾಕೆಂದರೆ ಇಷ್ಟು ಜನರನ್ನು ಸೇರಿಸಿ ತಗೊಳ್ಳುವಂಥ ಒಂದು ಕೆಲಸವೇ, ಅದಕ್ಕೆ ನಾವು ಎಲ್ಲರೂ ಕೂಡ ಈ ಸಭಿಕರಾಗಲಿ ನಮ್ಮ ಊರಿನ ಅನೇಕರು ಕೂಡ ಖಂಡಿತವಾಗಿ ಕೂಡ ಅವರೆಲ್ಲರನ್ನು ಕೂಡ ನಿಮ್ಮ ಮನಸ್ಸಿನಿಂದ ಸಂತೋಷದಿಂದ ಅವರೆಲ್ಲರನ್ನು ಕೂಡ ನೀವು ಸದಾ ಆಶೀರ್ವದಿಸ್ತಾ ಇರಬೇಕು. ಮುಖ್ಯವಾಗಿ ಇಲ್ಲಿ ನಾನು ಹೆಚ್ಚು ಒಂದು ಸಂಘಟನೆ ಅಂದರೆ ಅದರಲ್ಲಿ 3 ಅಂಶ ಬಹಳ ಅಗತ್ಯ. ಒಂದು ಜಾಯ್ನಿಂಗ್ ಟುಗೆದರ್, ಇನ್ನೊಂದು ವರ್ಕಿಂಗ್ ಟುಗೆದರ್, ಇನ್ನೊಂದು ಸ್ಟೇಯಿಂಗ್ ಟುಗೆದರ್ ಅಂತ 3 ಅಂಶ ಇದೆ. ಅದು JC ಎಲ್ಲ ಕಡೆ ಅದನ್ನು ಹೇಳ್ತಾರೆ. ಯಾಕೆಂದರೆ ನಾವೊಂದು ಗುರಿಯನ್ನು ಅಥವಾ ಒಂದು ವಿಚಾರವನ್ನು ಇಟ್ಟುಕೊಂಡು ಇಲ್ಲಿ ಸೇರಿದ್ದೇವೆ. ಆ ಗುರಿಯನ್ನು ವಿಚಾರವನ್ನು ಮುಂದೆ ತಗೊಂಡೋಗ್ಲಿಕ್ಕೆ ಬೇಕಾಗಿ ನಾವು ಕೆಲಸ ಮಾಡ್ತೇವೆ. ಅದರಲ್ಲಿ ಇನ್ನು ಎಲ್ಲ ಕೆಲಸ ಮಾಡಿ ಎಲ್ಲವೂ ಆದಾಗ ಕೂಡ ನಾವು ಜೊತೆಗೆ ಇರಬೇಕಾದ್ದು ಕೂಡ ಅಷ್ಟೇ ಪ್ರಾಮುಖ್ಯತೆ. ಆಗ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಉಂಟು. ಜಾಯ್ನಿಂಗ್ ಟುಗೆದರ್, ವರ್ಕಿಂಗ್ ಟುಗೆದರ್, ಸ್ಟೇಯಿಂಗ್ ಟುಗೆದರ್, ದೀಸ್ ಆರ್ ದ 3 ಸ್ಟೇಜಸ್ ಇದ್ದರೆ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಉಂಟು. ಆದ ಕಾರಣ ಅನೇಕ ಸಂಘ ಸಂಸ್ಥೆಗಳು ಏನಾಗ್ತದಂದರೆ, ಜಾಯ್ನ್ ಆಗಿ ಇದು ದೋಣಿ ಒಳಗೆ ಇಳಿಯುವಾಗಲೇ ಕೆಲವರು ಅದರಲ್ಲಿ ತಪ್ಪಿಸಿ ಆಯಿತು, ಕೆಲವರು ಅರ್ಧ ಹೋಗುವಾಗಲೇ ಕೆಲವರು ದೂಡಿ ಬಿಟ್ಟು ಕೆಲವರು ಮೇಲೆ ನಿಲ್ಲಿಕ್ಕೆ ಆಯಿತು. ಕೊನೆಗೆ ಆ ಕಡೆ ದಾಟಿ ಬರುವಂಥವರು ಸ್ವಲ್ಪವೇ ಜನ. ಅದರಲ್ಲಿ ಅಲ್ಲಿ ಮುಟ್ಟುವಾಗ ಅವರಿಗೂ ಸಾಕಾಗ್ತದೆ. ಯಾಕೆಂದರೆ 10 ಜನ ಇದ್ದರಲ್ಲಿ 2 ಜನ ಮಾತ್ರ ದೋಣಿಯನ್ನು ತಗೊಂಡೋಗ್ಬೇಕಲ್ಲ. ಆದ ಕಾರಣ ಇಂತಹ ಒಂದು ಸಂಘ ಸಂಸ್ಥೆಯಲ್ಲಿ ಇದು ಬಹಳ ಅಗತ್ಯ. ಆದ ಕಾರಣ ನಮ್ಮ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ, ಯಾಕೆಂದರೆ ಇದರಲ್ಲಿ ತ್ಯಾಗ ಬಹಳ ಅಗತ್ಯ. ತ್ಯಾಗ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಉಂಟು. ಪ್ರತಿಯೊಬ್ಬರು ಕೂಡ ಇಲ್ಲಿ ತ್ಯಾಗ ಮಾಡಿ ಎಲ್ಲ ಕೆಲಸಗಳನ್ನು ಮಾಡಿದಂಥ ಎಲ್ಲ ಯುವಕರಿದ್ದೀರಿ. ಆದ ಕಾರಣ ನಾನು ಗೌರವ ಅಧ್ಯಕ್ಷನಾಗಿ ನೀವು ಇಟ್ಟುಕೊಂಡದೆ ಅಂದರೆ ಸುಮ್ಮನೆ ನಿರಲಿ ಅಂತೇಳಿ ಹೊರತು ಇದರಲ್ಲಿ ಎಲ್ಲವೂ ನಿಮ್ಮದೇ. ಇದು ಎಲ್ಲವೂ ಹರೀಶ್ರು ಮತ್ತು ಎಲ್ಲ ಅನೇಕ ಯುವಕರಿದ್ರಿ, ಎಲ್ಲ ನಿಮ್ಮದು. ಆದ ಕಾರಣ ಇದು ಎಲ್ಲ ಇದರ ಗೌರವಗಳು ನಿಮಗೆ ಸಲ್ಲುವಂಥದ್ದು. ಆದ ಕಾರಣ ನಾನು ಊರಿನ ಜನರ ಹತ್ರ ವಿನಂತಿ ಮಾಡೋದು, ನಮ್ಮ ಯುವಕರಿಗೆ ಯಾವುದೇ ರೀತಿಯ ಆರೋಗ್ಯದ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ತೊಂದರೆ ಆಗದ ರೀತಿ ಅವರು ಸದಾ ಲವಲವಿಕೆಯಿಂದ ಆರೋಗ್ಯವಂತ ಯುವಕರಾಗಿ ನಮ್ಮೊಟ್ಟಿಗೆ ಇರಬೇಕು. ಅದೇ ದೊಡ್ಡ ನಮಗೆ ದೇವರ ಕೊಡುಗೆ ಅಂತೇಳಿ ನನ್ನ ಒಂದು ಪ್ರಾರ್ಥನೆ. ನೀವು ಕೂಡ ಊರಿನವರು ಅನೇಕ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಕೊಟ್ಟಂಥ ಈ ಸಂಸ್ಥೆ ಇನ್ನಷ್ಟು ವರ್ಷಗಳ ಜೀವನ ಪೂರ್ತಿ
ಎಷ್ಟೋ ವರ್ಷಗಳಾಗಿ ಕೂಡ ಇಲ್ಲಿ ನಮ್ಮ ಪುಂಚತಾರನಲ್ಲಿ ಅವರು ಬೆಳಗಬೇಕು, ಬೆಳಿಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಈಗ ನಾಟಕದ ಈಗ ಸ್ಟೇಜಿಗೆ ಬರುವವರು ಸ್ವಲ್ಪ ಜನ, ಆದರೆ ಅದರ ಹಿಂದೆ ತುಂಬ ಜನ ಇದ್ದಾರೆ. ಬಣ್ಣ ಹಾಕುವವರು, ಡ್ರೆಸ್ ಹಾಕುವವರು, ಇಂಥ ಒಂದು ಸಂಸ್ಥೆಯಲ್ಲಿ ಎದುರಿಗೆ ಕಾಣುವಂಥದ್ರಿಂದ ಹೆಚ್ಚು ಹಿಂದೆ ದುಡಿಯುವವರಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ಹೇಳ್ತೇವೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅಂತೇಳಿ. ಇದರಲ್ಲಿ ಪರೋಕ್ಷವಾಗಿ ಕೆಲಸ ಮಾಡುವಂಥ ಯುವಕರು ಅನೇಕರಿದ್ದಾರೆ. ಅವರು ಇಲ್ಲಿ ಬರಲಿಲ್ಲ, ಅವರೆಲ್ಲ ಅಲ್ಲಿ ಊಟದಲ್ಲಿ ಮತ್ತೊಂದು ಕಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಹೊರತು ಅವರು ಎಲ್ಲಿಯೂ ಕಾಣಲಿಕ್ಕೆ ಸಿಗುವುದಿಲ್ಲ. ಆದ ಕಾರಣ ಒಂದು ಮಾತಿದೆ, ಅಂದರೆ ದೇವರು ಯಾವಾಗಲೂ ಯಾರನ್ನು ನೋಡುವುದು ಅಂತೇಳಿ. ದೇವರು ನೋಡೋದು ದೇವರ ಎದುರು ಆರತಿ ಮಾಡುವಾಗ ನಿಂತವರನ್ನಲ್ಲ, ಲಾಸ್ಟ್ ಊಟ ಮಾಡಿದ ಬಟ್ಟಲು ತೊಳಿತಾನಲ್ಲ ಅವನನ್ನು ನೋಡ್ತಾ ಇರೋದು ದೇವರು. ಬಟ್ಟಲು ತೊಳೆಯುವ ಅವನನ್ನು ದೇವರು ನೋಡೋದೇ ವಿನ ಎದುರು ನಿಂತು ಒಳ್ಳೆ ಡ್ರೆಸ್ ಹಾಕಿ ದೇವರ ಎದುರು ನಿಂತವನನ್ನು ನೋಡುವುದಿಲ್ಲ ಅಂತ. ಯಾಕೆಂದರೆ ಅವನಿಗೆ ದೇವರಿಗೆ ಲಕ್ಷ್ಯ ಇರೋದು ಅವನದು, ಅವ ಏನಾದ್ರು ತೊಂದರೆ ಆಗ್ತದೆ ಅವನಿಗೆ ಅಂತೇಳಿ. ಆದ ಕಾರಣ ಕಟ್ಟ ಕಡೆಯ ಜನರನ್ನು ನೋಡುವಂಥ ಒಂದು ಮನೋಭಾವನೆ ಬೆಳೆಸುವಂಥದ್ದು ನಾವು ಮಾನವರಾಗಿ ಮಾನವೀಯತೆಯನ್ನು ನಾವು ಬೆಳೆಸ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ. ಆದ ಕಾರಣ ಅಂಥ ಒಂದು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡಂಥ ಈ ಸಂಸ್ಥೆ ಇನ್ನಷ್ಟು ವರ್ಷ ನಾವು ಎಲ್ಲರಿಗೂ ಕೂಡ ಜೊತೆಯಾಗಿರಬೇಕು, ನಾವು ಜೊತೆಯಾಗಿ ಬಾಳಬೇಕು, ಜೊತೆಯಾಗಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಆಗಲೇ ಅತಿಥಿಗಳೆಲ್ಲರೂ ಹೇಳಿದರು 25 ವರ್ಷ ಆಗುವಾಗ ಇನ್ನಷ್ಟು ಅದ್ಭುತವಾದಂಥ ಕೆಲಸವನ್ನು ನಾವು ಕೊಡಬೇಕು ಅಂತೇಳಿ. ಅಂಥ ಒಂದು ಶಕ್ತಿಯನ್ನು ನಮಗೆಲ್ಲರಿಗೂ ಕೊಡಲಿ. ನಾವೆಲ್ಲರೂ ಸೇರಿ ಪುಂಚೋತಾರ್ನಲ್ಲಿ ನಮ್ಮ ಶ್ರೀಹರಿ ಸ್ಪೋರ್ಟ್ಸ್ ಈ ತಂಡ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಕೆಲಸ ನಮ್ಮಿಂದ ಆಗುವಂಥ ಒಂದು ಕೆಲಸ ನಮ್ಮಿಂದ ಎಲ್ಲರೂ ಆಗಲಿ. ಅದಕ್ಕಾಗಿ ದೇವರಲ್ಲಿ ಇನ್ನೊಮ್ಮೆ ಪ್ರಾರ್ಥಿಸಿ ತಮಗೆಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆ ಸಲ್ಲಿಸಿ ಅಭಿವಂದನೆ ಸಲ್ಲಿಸಿ, ನೀವೆಲ್ಲರೂ ಕೂಡ ಇಂಥ ಒಂದು ಕೆಲಸ ಮಾಡುವಂಥ ಯುವಕರು. ಯಾಕೆಂದರೆ ಇನ್ನೊಮ್ಮೆ ಹೇಳೋದು, ಯಾಕೆಂದರೆ ಅನೇಕ ಬೇರೆ ಬೇರೆ ತಾಯಂದಿರ ಮಕ್ಕಳಿದ್ದೀರಿ, ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಲ್ಲಿ ಇರಬೇಕಾದ್ದು ದೊಡ್ಡ ಒಂದು ಉದ್ದೇಶ. ಅದಕ್ಕಾಗಿ ನಾವು ಆಗಾಗ ನಾನು ನೋಡ್ತೇನೆ ವಾಟ್ಸಪ್ಪಲ್ಲಿ ಹಾಕ್ತಾ ಇರ್ತಾರೆ, ಹುಷಾರಿಲ್ಲದವನಿಗೆ ದುಡ್ಡು ಬೇಕು, ಅದನ್ನು ನೋಡುವಾಗ ಇದು ಯಾರು ಕೂಡ ಡಾಕ್ಟ್ರೆ ನಾವೆಲ್ಲರೂ ಇಲ್ಲಿ ಕೋಟ್ಯಾಧೀಶರು ಯಾರಿಲ್ಲ, ಅಥವಾ ದೊಡ್ಡ ಒಂದು ಹುದ್ದೆಯಲ್ಲಿದ್ದು ದೊಡ್ಡ ಏನಾದ್ರು ಡೊನೇಷನ್ ಮಾಡುವಂಥ ಅಂಥವರಲ್ಲ. ಇದೆಲ್ಲ ಕಿವಿ ಗಾದೆ ಇದೆ, ಕಿವಿ ಕೊಯ್ದು ಇಲ್ಲಿ ಅಂಟಿಸೋದು ಅಂತ, ಅಂಥವರೇ ಜಾಸ್ತಿ ಇರೋದು ಹೆಚ್ಚು. ಅಂಥ ಹುಡುಗರು ಇದನ್ನು ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ನಾವು ದೇವರ ಹತ್ರ ಪ್ರಾರ್ಥಿಸು, ನಿಮಗೆಲ್ಲರೂ ಕೂಡ ಆರೋಗ್ಯವನ್ನು ಸದಾ ದೇವರು ಕೊಡಲಿ ಅಂತೇಳಿ ಇನ್ನೊಮ್ಮೆ ಪ್ರಾರ್ಥಿಸಿ ಈ ದಿವಸದ, ಯಾಕೆಂದರೆ ಇದು ದೀಪಾವಳಿಯ ಒಂದು ಸಂದರ್ಭದಲ್ಲಿ ನಾನು ಡಾಕ್ಟ್ರಿಗೆ ಹೇಳಿದೆ, ಇದು ಎಲ್ರಿಗೂ ನಮ್ಮ ಯುವಕರಿಗೆಲ್ಲ ಸೇರುವಂಥ ಒಂದು ಒಳ್ಳೆಯ ಅವಕಾಶ ಇದು. ಅದಕ್ಕಾಗಿ ಬೇರೆ ಬೇರೆ ಊರಿನಲ್ಲಿ ಕೆಲಸ ಮಾಡುವಂಥ ಯುವಕರೆಲ್ಲ ಸೇರಿ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದ ಕಾರಣ ಈ ದಿವಸ ಅಂದರೆ ನಮ್ಮ ಪ್ರಕಾರ ಇವತ್ತು ನರಕಾಸುರನ ವಧೆ ಆದಂಥ ಒಂದು ವಿಚಾರ, ನರಕಾಸುರನ ಮೋಕ್ಷ ಸಿಕ್ಕಿದ ಒಂದು ದಿವಸ, ಅಂತಹ ಒಂದು ಪುಣ್ಯದ ದಿವಸ ನಾವೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮಗೆಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನೇ ಬಯಸಲಿ, ಒಳ್ಳೆಯದನ್ನೇ ಕೊಡಲಿ, ಒಳ್ಳೆಯ ಕೆಲಸ ಮಾಡುವಂಥ ಒಳ್ಳೆಯ ಕಣ್ಣುಗಳನ್ನು ಕೊಡಲಿ, ಒಳ್ಳೆಯ ಕಿವಿಯನ್ನು ಕೊಡಲಿ ಅಂತೇಳಿ ಇನ್ನೊಮ್ಮೆ ದೇವರ ಹತ್ರ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್. ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ನುಡಿಗಳನ್ನ ನುಡಿದಿದ್ದೀರಿ. ಮುಂದೆ ಕಾರ್ಯಕ್ರಮದ ಅತಿಥಿಗಳಿಗೆ ಸ್ಮರಣಿಕೆ ವಿತರಿಸಬೇಕಾಗಿ ನಮ್ಮ ಕ್ಲಬ್ನ ಅಧ್ಯಕ್ಷರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಶ್ರೀ ಹರೀಶ್ ಬೈ ಕಡಬ, ಡಾಕ್ಟರ್ ಅಜಯ್ ಸರ್, ಶ್ರೀ ರತೀಶ್ ಮ್ಯಾನೇಜರ್ ಜೋಸ್ ಆಲಕಾಸ್ ಪುತ್ತೂರು, ನವೀನ್ ಕುಮಾರ್ KS ಪ್ರಾಂಶುಪಾಲರು BIT ತುಂಬೆ, ಸುರೇಶ್ ರೈ ಸುಡಿಮುಳ್ಳು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ, ಶ್ರೀಮತಿ ರೇವತಿ ಬಿನ್ನೆಲು ಅಧ್ಯಕ್ಷರು ಸಾರ್ವಜನಿಕ ವರಮಹಾಲಕ್ಷ್ಮಿ ಸಮಿತಿ. ಇವರ ಜೊತೆಗೆ ಈ ದಿವಸದ ಪ್ರೋ ವಾಲಿಬಾಲ್ ಪಂದ್ಯಾಟ ಬಹಳ ಯಶಸ್ವಿ ಆಗಬೇಕಿದ್ರೆ ದೂರದಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ತೊಂದರೆಯಾದಂಥವರಿಗೂ ಕೂಡ ಲೈವ್ ಮೂಲಕವಾಗಿ ಈ ಕಾರ್ಯಕ್ರಮ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದ್ದು, ಸುದ್ದಿ ಪುತ್ತೂರು ಲೈವ್ ಇದರ ವರದಿಗಾರರು ನಮ್ಮ ಆತ್ಮೀಯ ಸ್ನೇಹಿತರು, ಅತ್ಯುತ್ತಮ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀ ಸುಧಾಕರ್ ಕಾಣಿಯರು ನಮ್ಮೊಂದಿಗಿದ್ದಾರೆ. ವೇದಿಕೆಗೆ ತೆರಳಿ ನಮ್ಮ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಪತ್ರಿಕಾ ಮಾಧ್ಯಮದವರ ಪರವಾಗಿ ತಾವು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಲಕ್ಕಿ ಡಿಪ್ ಕೂಪನ್ ನಮ್ಮ ಗಣೇಶನ್ನ ಪ್ರತಿ ವರ್ಷವೂ ನಮ್ಮ ಜೊತೆ ಕೂಡಿಕೊಂಡು ನಮ್ಮ ಕರೆಗೆ ಹೋಗೊಟ್ಟು ಪ್ರತಿ ವರ್ಷವೂ ಎಷ್ಟೇ ಅರ್ಜೆಂಟ್ ಇದ್ದರೂ ನಮ್ಮನ್ನು ಸೇರಿಕೊಳ್ಳುವ ನಮ್ಮ ಆತ್ಮೀಯರು ಗಣೇಶ್ ನಡುವಲ್ ಇವರು ರಾಷ್ಟ್ರೀಯ ವಾಯ್ಸ್ ಆಫ್ ಕರ್ನಾಟಕದ ವಿವರಣೆಕಾರರು. ಇವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ತಾವು ತಮ್ಮ ಸೇವೆಯು ನಮಗೆ ಇನ್ನು ಮುಂದೆಯೂ ಸಿಗಲಿ, ನಿಮಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನ ದೇವರು ಕರುಣಿಸಲಿಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಈ ಒಂದು ಅಭಿನಂದನೆಯನ್ನ ಸ್ವೀಕರಿಸಿದ್ದೀರಿ ಸರ್. ತಮಗೂ ಅಭಿನಂದನೆಗಳು ಸರ್. ಇದೀಗ ಲಕ್ಕಡಿ ಕೂಪನ್ ಡ್ರಾ ನಡೆಯಲಿಕ್ಕಿದೆ. ಯಾರು ನಮ್ಮ ಈ ಸಲದ ಲಕ್ಕಿ ಡಿಪ್ನಲ್ಲಿ ವಿಜೇತರಾಗ್ತಾರೆ ನೋಡೋಣ. ರೆಫ್ರಿಜರೇಟರ್ ಅನ್ನ ಮನೆಗೆ ಕೊಂಡು ಹೋಗುವವರು ಯಾರು ಅಂತ ಕಾದು ನೋಡೋಣ. ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ ಅಷ್ಟು ಚೀಟಿಗಳನ್ನ ಸೇಲ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ, ನಮ್ಮ ಯುವಕ ಮಂಡಲದ ಎಲ್ಲ ಸದಸ್ಯರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಫಸ್ಟ್ ಪ್ರೈಸ್ ಯಾರ ಕೂಪನ್ ನಲ್ಲಿ ಬರ್ತದೋ ಅವರಿಗೆ ವಿಶೇಷವಾದ ಬಹುಮಾನ ಇದೆ. ಫಸ್ಟ್ ಪ್ರೈಸ್ ಬಂದವರಿಗೆ ಬಹುಮಾನ ಇದೆ ಜೊತೆಯಲ್ಲಿ. ಈಗ ಎಲ್ಲ ಚೀಟಿಗಳಲ್ಲಿ ಪ್ರಥಮ ಅದೃಷ್ಟ ಯಾರಿಗೆ ಉಳಿಯುತ್ತದೆ ಅಂತ ಕಾದು ನೋಡೋಣ. ಎಸ್, ಕೌಂಟ್ ಡೌನ್ ಸ್ಟಾರ್ಟ್ಸ್ ನ ಫಸ್ಟ್ ರೆಫ್ರಿಜರೇಟರ್ ಬಹುಮಾನವನ್ನ ಇಡೀ ಎಲ್ಲಾ ಚೀಟಿಗಳಲ್ಲಿ ಯಾರು ತನ್ನದಾಗಿಸಿಕೊಳ್ತಾರೆ ಒಂದು ಚೀಟನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ರತೀಶ್ ರವರು ನಂಬರ್ ಸರ್. ಲಲಿತಾ ರೈ ಮಾಳ, ರೆಡ್ ಫ್ರಿಜ್ ಇಲ್ಲಡೆ ಲಲಿತಾ ರೈ ಮಾಳ 3007 ಚೀಟಿ ಉಂಟು, ಇಲ್ಲಿ ಇಟ್ಕೊಳ್ಳಿ ನಮ್ಮ ಕಾರ್ಯದರ್ಶಿಗಳು. 3007. ಎಸ್, ಪ್ರಥಮ ಸ್ಥಾನವಂತೂ ಹೋಗಿ ಆಗಿದೆ. ಮತ್ತೆ ಎಲ್ಲಾ ಚೀಟಿಗಳಲ್ಲಿ ದ್ವಿತೀಯ ಬಹುಮಾನವಂತೂ ಸಿಗತ್ತಾ ಕಾದು ನೋಡೋಣ. ಮತ್ತೆ ಆಧುನಿಕ ತಂತ್ರಜ್ಞಾನದ ವಾಟರ್ ಪ್ಯೂರಿಫೈಯರ್ ಯಾರ ಮನೆಗೆ ಹೋಗುತ್ತದೆ ಅಂತ ಕಾದು ನೋಡೋಣ. ಡಾಕ್ಟರ್ ಅವರು ಅದೃಷ್ಟವನ್ನ ಪರೀಕ್ಷೆ ಮಾಡಿ ಕೊಡ್ತಾರೆ. ಎಸ್ ಎಸ್ ಎಸ್, ಒಂದಿದೆ ಕೈಯಲ್ಲಿದೆ ಸಂಖ್ಯೆ 1743 1743. ಗಣೇಶ್ ಹುದೇರಿ ಒಳ್ಳೆ ಗಣೇಶ್ ಹುದೇರಿ ತಮ್ಮದಾಗಿಸಿಕೊಂಡಿದ್ದಾರೆ 1743. ತೃತೀಯ ಬಹುಮಾನ ಕೂಲರ್ ಯಾರ ಮನೆಗೆ ಹೋಗುತ್ತೆ ಅದು ನೋಡೋಣ. ಒಂಜಿ ಚೀಟಿದೆ ಪ್ಲೇ. ಇಷ್ಟರಲ್ಲಿ ತೃತೀಯವಾದರೂ ಕೂಡ ತಮಗೆ ಸಿಗತ್ತಾ ಅಂತ. 4800 4800 ಮೊಬೈಲ್ ನಂಬರ್ ಇದೆ ಅಷ್ಟೇ. 9449095237. ಎಸ್, ನೆಕ್ಸ್ಟ್. ಇಷ್ಟು 3 ಬಹುಮಾನಗಳ ವಿಜೇತರಿಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ 5 ಆಕರ್ಷಕ ಬಹುಮಾನಗಳಿವೆ. ಒಂದೊಂದಾಗಿ ತೆಗಿಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮತ್ತೆ 5 ಆಕರ್ಷಕ ಬಹುಮಾನಗಳು. ಮೂವತ್ತೇಳು 23 ಬರ್ಕೊಳ್ಳಿ. 28 ಒಮ್ಮೆ ನೋಡಿ ಕನ್ಫರ್ಮ್. 3728 ವರ್ಷತ್ ಅಜ್ಜಿನಡ್ಕ
ವರ್ಷತ್ ಅಜ್ಜಿನಡ್ಕ ಆಕರ್ಷಕ ಬಹುಮಾನವಿದೆ. ಇನ್ನೊಂದು ನಂಬರ್ 1648 ಹೆಸರಿಲ್ಲದ ಚೀಟಿ 1648 ಕೂಪನ್ ಪಡ್ಕೊಂಡವರ ಮೂಲಕವಾಗಿ ಬಹುಮಾನಗಳನ್ನ ನೀಡುತ್ತೇವೆ. 5076 ಇನ್ನೊಂದು 5076 ಇನ್ನೊಂದು ಅಧುರೆತ್ ಸರ್ವೇದೊಳಗುತ್ತು 2110 2110 5 ಆಕರ್ಷಕ ಬಹುಮಾನಗಳನ್ನು ಕೂಡ ವಿತರಿಸಿ ಆಗಿದೆ. ಎಲ್ಲ ನಿರ್ಣಯ ಮಾಡಿ ಆಗಿದೆ. ಈಗ ಕಾರ್ಯಕ್ರಮದ ಅಂತಿಮ ಹಂತ ಏಕಮಾತಿನಲ್ಲಿ ವಂದನಾರ್ಪಣೆಯನ್ನ ಸಲ್ಲಿಸುವಂತಹ ಸಮಯ. ಸುದೀರ್ಘ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ಎಲ್ಲರಿಗೆ ಅಭಿನಂದನೆಗಳನ್ನ ಸಲ್ಲಿಸುವುದು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಶ್ರೀ ಮೋಹನಗೌಡ ಇಡ್ಯಡ್ಕ ವಕೀಲರು ಬೆಂಗಳೂರು ಇವರಿಗೆ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಮನದಾಳದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ರವಿ ಕಟಪಾಡಿ ಅವರು ಈಗಾಗಲೇ ಉದ್ಘಾಟನೆ ಮಾಡಿ ಮಾತಾಡಿ ನಿರ್ಗಮಿಸಿದ್ದಾರೆ. ಇವರಿಗೆ ಜೊತೆಯಲ್ಲಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಇರತಕ್ಕಂಥ ಡಾಕ್ಟರ್ ಅಜಯ್ ಪುತ್ತೂರು ವೈದ್ಯಾಧಿಕಾರಿಗಳು ಸರ್ಕಾರಿ ತಾಲೂಕು ಆಸ್ಪತ್ರೆ ಪುತ್ತೂರು ಇವರಿಗೆ ಎಲ್ಲರ ಪರವಾಗಿ ಅಭಿಮಾನದ ಅಭಿನಂದನೆಗಳು ಸರ್. ಅದೇ ರೀತಿ ಶ್ರೀ ಹರೀಶ್ ಪೈ ಕಡಬ ಯುವ ಉದ್ಯಮಿಗಳು ಲಕ್ಷ್ಮಿ ಎಂಟರ್ಪ್ರೈಸಸ್ ಕಡಬ ತಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಶ್ರೀ ರತೀಶ್ ಮ್ಯಾನೇಜರ್ ಜೋಸ್ ಆಲುಕಾಸ್ ಪುತ್ತೂರು ಬೆಳಗ್ಗೆಯಿಂದ ಈ ಹೊತ್ತಿನ ತನಕ ನಮ್ಮೊಂದಿಗಿದ್ದೀರಿ, ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ್ದೀರಿ, ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಿ, ಮನದಾಳದ ವಂದನೆಗಳು. ಶ್ರೀ ನವೀನ್ ಕುಮಾರ್ KS ಪ್ರಾಂಶುಪಾಲರು BA ITI ತುಂಬೆ ತಮಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಾಕಿ ಉಂಟಾ? ಓಕೆ. ಶ್ರೀ ಸುರೇಶ್ ರೈ ಸುಡಿಮುಳ್ಳು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಸರ್ ತಮಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಶ್ರೀಮತಿ ರೇವತಿ ಬಿರ್ನೇಲು ಅಧ್ಯಕ್ಷರು ಸಾರ್ವಜನಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ನಾವೂರು ಪುಂಚುತ್ತಾರು ಇವರಿಗೆ ಕೂಡ ಎಲ್ಲರ ಪರವಾಗಿ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ಸಂಖ್ಯೆ ಕಡಿಮೆಯಾಗಿದೆ. ಸ್ವಾಮಿ ದೇವರೇ, ಎಷ್ಟು ಹೇಳಿ. ಓಕೆ. ಈ ಕಾರ್ಯಕ್ರಮದೊಂದಿಗೆ ನಮ್ಮೊಂದಿಗಿರುವ ರಾಧಾಕೃಷ್ಣ ಪೈಕ ಸ್ಥಾಪಕ ಅಧ್ಯಕ್ಷರು ಇವರಿಗೆ ಕಾರ್ಯಕ್ರಮದ ಪರವಾಗಿ ವಂದನೆಗಳು. ಹರಿಣಿ ಕೆ ಕೊರಂಗಾಜೆ ಹೌಸ್ ಕೊಡಿಯಾಲ 4640 ಬರೆದುಕೊಳ್ಳಿ. ಅದೇ ರೀತಿ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಶ್ರೀ ಹರೀಶ್ ಪೈಕ ಕಟೀಲು ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಶ್ರೀ ಮೋನಪ್ಪ ಬಂಡಾಜೆ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಎಲ್ಲ ತಂಡಗಳ ಪ್ರಾಯೋಜಕರು ಹಾಗೂ ಎಲ್ಲ ಆಟಗಾರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಬಹುಮಾನಗಳ ಪ್ರಾಯೋಜಕರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷ ಆಹ್ವಾನಿತರಾಗಿ ವಿಶೇಷ ಮೆರುಗನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಸಮಾರಂಭವನ್ನ ವೀಕ್ಷಿಸ್ತಾ ತಾಳ್ಮೆಯಿಂದ ಬಹಳ ಹೊತ್ತಿನಿಂದ ನಮ್ಮೊಂದಿಗಿರುವಂತಹ ಮಾತೆರೆಗಳ ಪಪ್ಸುಲ ಬೊಕ್ಕ ನೀರ್ಲ ವ್ಯವಸ್ಥೆ ಉಂಡು ಒಂದು ಪನ್ಪಿನ ಪಾತೆರ ಪಂಡೊಂದು ನಿಕ್ಲೆ ಮಾತೆರೆಗಳ ಈ ಲೇಸು ಬತ್ತದು ನಿಕ್ಲಿನ ಉಪಸ್ಥಿತಿ ಎಂಕ್ಲಿನ ಈ ಕಾರ್ಯಕ್ರಮ ಪೂರ್ಲು ಕಂತು ಕೊರ್ತುಂಡು ಪನ್ಪಿನ ಪಾತೆರ ಪಂಡದು ಮಾತೆರೆಗಳ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೊಂದಿಲ್ಲ. ಪತ್ರಿಕಾ ಮಾಧ್ಯಮದ ನಮ್ಮೊಟ್ಟಿಗೆ ಬತ್ತುಲ್ಲೇರು ನಿಕ್ಲಿಗಳ ವಿಶೇಷವಾಗಿ ನಂಚಿನ ಧನ್ಯವಾದನ ಸಮರ್ಪಿಸೊಂದು ಆರಕ್ಷಕ ಠಾಣಾ ಬೆಳ್ಳಾರೆದಕ್ಕಲು ವಿಶೇಷ ಸಹಕಾರ ಕೊಡ್ತಾರೆ. ನಮ್ಮ ಪುಂಚತ್ತಾರದ ಸ್ಥಳೀಯ ಮಾತಾ ಸಂಘ ಸಂಸ್ಥೆದಕ್ಕಲ್ಲ ವಿಶೇಷವಾಗಿ ಸಹಕಾರನ ಕೊಡ್ತಾರೆ.